ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ತರಗತಿಯನ್ನು ಶಿಕ್ಷಾ ಗುರುಗಳ ದೀಕ್ಷಾಗುಳ ಎಲ್ಲ ಗುರುಗಳ ಕೃಪೆಯನ್ನ ಪಡಿತಾ, ಜೊತೆಗೆ ಕೃಷ್ಣನ ಕೃಪೆಯನ್ನ ಪಡಿತಾ ಈ ಎಲ್ಲ ಶ್ಲೋಕಗಳು ನಮ್ಗೆ ಮನನ ಆಗೋ ಹಾಗೆ, ಮತ್ತೆ ಅಲ್ಲಿ ಇರುವಂತಹ ಒಂದು ಅರ್ಥ ಆಗಿರ್ಬೋದು, ಅದರ ಒಂದು ಉಚ್ಚಾರಣೆ ಆಗಿರ್ಬೋದು ನಮ್ಗೆ ಬೇಗ ತಿಳಿಲಿ, ಮತ್ತೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತಹ ಕೃಪೆ ಭಗವಂತನಿಂದ ಮತ್ತೆ ಭಗವಂತನ ಭಕ್ತರಿಂದ ಸಿಗ್ಲಿ, ವೈಷ್ಣವರಿಂದ ಸಿಗ್ಲಿ ಅಂತ ಹೇಳ್ತಾ ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ನನ್ನ ಜೊತೆಗೆ ಎಲ್ಲರೂ ಕೂಡ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮಿನೇ ನಾಮಿನೇ. ನಮಸ್ತೆ ಸಾರಸ್ವತಿ ದೇವಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀ ವ್ಯಾಸಂ ತತೋ ಜಯಂ ಮುದೀರಯೇತ್. ತಥೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಪಂಚತತ್ವ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ
ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿಗೌರಭಕ್ತವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ಹರೇ ಕೃಷ್ಣ ನಿನ್ನೆಯ ತರಗತಿಯಲ್ಲಿ ಪ್ರಣಾಮಗಳು. ಪ್ರಣಾಮಗಳು ಮಾತಾಜಿ ಹರೇ ಎಲ್ರಿಗೂ. ಕೃಷ್ಣ ಮಾತಾಜಿ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ ಪ್ರಣಾಮಗಳು. ಪ್ರಾರಂಭ ಮಾಡೋಣ. ನಿನ್ನೆಯ ತರಗತಿಯಲ್ಲಿ ನಾವು 21ನೇ ಶ್ಲೋಕದವರೆಗೂ ತಿಳಿದುಕೊಂಡ್ವಿ. 6ನೇ ಅಧ್ಯಾಯ ಭಗವದ್ಗೀತೆ 6ನೇ ಅಧ್ಯಾಯ 21ನೇ ಶ್ಲೋಕದವರೆಗೂ ತಿಳಿದುಕೊಂಡ್ವಿ. ಇವತ್ತು 22ನೇ ಶ್ಲೋಕ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿನ್ನೆಯ ತರಗತಿಯಲ್ಲಿ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಅಥವಾ ಯಾವ್ದಾದ್ರು ನಿಮ್ಗೆ ಅರ್ಥ ಆಗ್ತಾ ಇದ್ರೆ ತಿಳಿಸ್ಬಹುದು. ನಾನು ಪ್ರಯತ್ನ ಮಾಡ್ತೇನೆ ಅದನ್ನ ನಿಮ್ಗೆ ತಿಳಿಸ್ಲಿಕ್ಕೆ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಮಾಡಿ ಯಾರಿಗಾದ್ರೂ ಇದ್ರೆ. ಸೊ ಯಾರಿಗೂ ಡೌಟ್ಸ್ ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಹರೇ ಕೃಷ್ಣ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಇದು ಕೂಡ 20ರಿಂದ 23 ಶ್ಲೋಕಗಳು ಕೂಡ ಕಂಟಿನ್ಯೂ ಆಗಿದೆ ಇಲ್ಲಿ. ಇದ್ರೊಂದು ಉಚ್ಚಾರಣೆಯನ್ನ ನೋಡ್ಕೊಂಡೋಣ. ಯಂ ಲಬ್ಧ್ವಾ, ಬಕ್ಕೆ ಧ ಮತ್ತೆ ವ ಒತ್ತಿದೆ, ಹಾಗಾಗಿ ಇದರ ಒತ್ತಿ ನೀವು ಹೇಳ್ಬೇಕು. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ. ದೊಡ್ಡ ಇದೆ ಗಮನಿಸಿ. ನಾಧಿಕಂ ತತಃ ಯಸ್ಮಿನ್ ಸಕಿಮಾವತ್ತು ನ ವ್ಯಂಜನ ಇದೆ. ಯಸ್ಮಿನ್ ಸ್ಥಿತೋ ಸಕ್ಕೆ ದೊಡ್ಡವತ್ತು ಸ್ಥಿತೋ ನ ದುಃಖೇನ ಧು, ಅಲ್ಲಿ ಮತ್ತೆ ವಿಸರ್ಗ ಕಾಣುತ್ತೆ ನಿಮ್ಗೆ. ದುಃಖ ಧು ಆದ್ಮೇಲೆ ಹಾಗೆ ದುಃಖೇನ ಅಲ್ಲಿ ಹ ಬರ್ಬೇಕು. ದುಃಖೇನ ಗುರುಣಾಪಿ ವಿಚಾಲ್ಯತೆ. ಸೊ ಇದರಲ್ಲಿ ಇದು ತುಂಬಾನೇ ಸರಳವಾಗಿದೆ ಅನ್ಕೊಳ್ತೇನೆ ನಿಮ್ಗೆಲ್ರಿಗೂ ಕೂಡ ಉಚ್ಚಾರಣೆಯನ್ನ ಮಾಡ್ಲಿಕ್ಕೆ. ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಓಕೆ. ಯಂ ಲಬ್ಧ್ವಾ. ಯಂ ಲಬ್ಧ್ವಾ ಅಂದ್ರೆ ಇಲ್ಲಿ ಯಂ ಅಂದ್ರೆ ಯಾವುದನ್ನ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇರುವಂತದ್ದು. ಲಬ್ಧ್ವಾ ಅಂತಂದ್ರೆ ಪಡೆದಿರುವಂತದ್ದು ಅಂತ. ಈಗಾಗ್ಲೇ ಇಲ್ಲಿ ಅಷ್ಟಾಂಗ ಯೋಗದ ಕುರಿತಾಗಿ ತಿಳಿಸ್ತಾ ಇರುವಂತದ್ದು ಭಗವಂತ ಅರ್ಜುನನಿಗೆ ಯೋಗದ ಕುರಿತಾಗಿ ತಿಳಿಸ್ತಾ ಇರುವಂತದ್ದು. ಈಗ ಯಂ ಲಬ್ಧ್ವಾ ಹಿಂದಿನ ಒಂದು ಪದ ಏನಿತ್ತು, ಆನಂದ ಹೇಗಿರುತ್ತೆ ಅತಿಂದ್ರೆ ಆನಂದ, ಅದು ಶಾಶ್ವತವಾಗಿರುವಂತದ್ದು ಅಂತ ಹೇಳಿ ಭಗವಂತ ಹೇಳಿದ. ಸೊ ಹೀಗೆ ಇದು ಪಡೆದ ಮೇಲೆ ಅಂತ ಹೇಳಿ, ಇದು ಪಡೆದ ಮೇಲೆ ಅಂದ್ರೆ ಆನಂದವನ್ನ ಪಡೆದ ಮೇಲೆ. ಯಂ ಲಬ್ಧ್ವಾ ಅಂದ್ರೆ ಯೋಗ ಸ್ಥಿತಿಯಿಂದ
ಆನಂದವನ್ನ ಪಡೆದ ಮೇಲೆ ಅಂದ್ರೆ ಎಂ ಲಬ್ಧ್ವಾ ಅಂದ್ರೆ ಪಡೆದ ಮೇಲೆ. ಸೊ ಏನ್ ಪಡೆದ ಮೇಲೆ ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಯಾವಾಗ್ಲೂ ಒಂದು ಶ್ಲೋಕಕ್ಕೆ ಇನ್ನೊಂದು ಶ್ಲೋಕ ಲಿಂಕ್ ಇರುತ್ತೆ. ಯೋಗ ಹಿಂದಿನ ಶ್ಲೋಕದಲ್ಲಿ ಏನಿದೆ, 21ನೇ ಶ್ಲೋಕದಲ್ಲಿ ಯೋಗ ಸ್ಥಿತಿಯಿಂದ ಆನಂದವನ್ನ ಪಡಿತಾನೆ ಅಂತ ಇದೆ. ಹಾಗೆ ಇಲ್ಲಿ ಹೇಳ್ತಾ ಇರುವಂತದ್ದು ಭಗವಂತ ಎಂ ಲಬ್ಧ್ವಾ, ಹಾಗೆ ಆ ಆನಂದವನ್ನ ಪಡೆದ ಮೇಲೆ ಅಂತ ಹೇಳಿ. ಸೊ ಇದು ಎಂ ಲಬ್ಧ್ವಾ ಅಂದ್ರೆ ಕೇವಲ ಪಡೆದ ಮೇಲೆ ಅಂತ ಅರ್ಥ. ಯಾವುದು ಚಾಪರಂ ಲಾಭಂ ಅಂತ ಹೇಳ್ತಾರೆ. ಇಲ್ಲಿ ಚಾಪರಂ ಲಾಭವನ್ನ ಬಿಡಿಸಿದಾಗ ಚ ಅಪರಂ ಅಂತ ಆಗತ್ತೆ. ಚ ಅಪರಂ ಲಾಭಂ ನ ಮನ್ಯತೆ. ಚ ಅಪರಂ ಲಾಭಂ ಮನ್ಯತೆ ಅಂತ ಇದೆ. ಈ ಆನಂದವನ್ನ ಬಿಟ್ಟು ಅಪರಂ ಅಂತಂದ್ರೆ ಇತರ ಯಾವುದೇ ಅಂತ ಅರ್ಥ. ಚಾಪರಂ ಅಂತ ಇಲ್ಲಿ ಇದ್ದಲ್ಲ, ನೀವು ಚ ಅಪರಂ ಅಂತೂ ಕೂಡ ಅನ್ಬಹುದು. ಇದನ್ ಬಿಟ್ಟು ಬೇರೆ ಯಾವುದನ್ನೂ ಕೂಡ ಹೆಚ್ಚೆಂದು ಭಾವಿಸೋದಿಲ್ಲ ಅಂತ. ನ ಮನ್ಯತೆ, ಚ ಅಪರಂ ಲಾಭಂ ನ ಮನ್ಯತೆ ಅಂತ ಹೇಳಿ. ಸೊ ಇದನ್ ಬಿಟ್ಟು ಬೇರೆ ಯಾವುದನ್ನು ಕೂಡ, ಮತ್ತೆ ಇನ್ನೊಂದಿದೆ ಮನ್ಯತೆ ನಾಧಿಕಂ ತತಃ ಅಂತ ಹೇಳಿದೆ. ನಾಧಿಕಂ ತತಃ ಅಂದ್ರೆ ಇದರ ಅರ್ಥ ಇದನ್ನ ಬಿಟ್ಟು ಬೇರೆ ಯಾವುದನ್ನು ಕೂಡ ಲಾಭದಾಯಕವಾಗಿದೆ ಅಂತ ಪರಿಗಣಿಸೋದಿಲ್ಲ, ಅಥವಾ ಹೆಚ್ಚಿನದು ಎಂದು ಪರಿಗಣಿಸೋದಿಲ್ಲ. ನಾಧಿಕಂ ಅಂತ ಇದೆಯಲ್ಲ, ಅಲ್ಲಿ ನ ಅಧಿಕಂ ಅಂತ ಕರೀತಾರೆ. ನ ಅಧಿಕಂ ಅಂದ್ರೆ ಹೆಚ್ಚಿನದು. ಇದಕ್ಕಿಂತ ಹೆಚ್ಚಿನದು ಯಾವುದೂ ಇಲ್ಲ ಅಂತ ಭಾವಿಸುವಂಥದ್ದು ಅಂತ. ಯಸ್ಮಿನ್ ಸ್ಥಿತೋ ಅಥವಾ ಯಸ್ಮಿನ್ ಸ್ಥಿತಃ ನ ದುಃಖೇನ. ಯಸ್ಮಿನ್ ಸ್ಥಿತೋ ಅಂತಂದ್ರೆ ಇಲ್ಲಿ ಯಸ್ಮಿನ್ ಅಂದ್ರೆ ಯಾವುದರಲ್ಲಿ, ಸ್ಥಿತ ಅಂತಂದ್ರೆ ನೆಲೆಸಿರುವಂಥದ್ದು ಅಂತ. ನ ದುಃಖೇನ ಅಂದ್ರೆ ಈ ಸ್ಥಿತಿಯಲ್ಲಿ ಇದ್ದಾಗ, ಅಂದ್ರೆ ಆನಂದದ ಸ್ಥಿತಿಯಲ್ಲಿದ್ದಾಗ ಯಾವುದೇ ದೊಡ್ಡ ದುಃಖವೂ ಕೂಡ ನಮ್ಮನ್ನ ಅಳುಗಾಡಿಸಲಾರದು ಅಂತ ಹೇಳಿ. ಸೊ ಆ ಒಂದು ಸ್ಥಿತಿಯಲ್ಲಿ ಇದ್ದಾಗ ಅಂದ್ರೆ ಯಸ್ಮಿನ್ ಸ್ಥಿತೋ, ಆನಂದ ಸ್ಥಿತಿಯಲ್ಲಿದ್ದಾಗ ನ ದುಃಖೇನ, ದುಃಖವೂ ಕೂಡ ಗುರುಣಾಪಿ ವಿಚಾಲ್ಯತೆ. ಅಂದ್ರೆ ಗುರುಣಾಪಿ ವಿಚಾಲ್ಯತೆ ಅಂದ್ರೆ ಗುರುಣಾಪಿ ಅಂದ್ರೆ ಬಹು ಕಷ್ಟಕರವಾಗಿದ್ರೂ ಕೂಡ, ಅಂದ್ರೆ ಆ ದುಃಖ ತುಂಬಾನೇ ಕಷ್ಟಕರವಾಗಿದೆ. ದುಃಖೇನ ಗುರುಣಾಪಿ ತುಂಬಾನೇ ಕಷ್ಟಕರವಾಗಿದೆ. ಆದ್ರೂ ಕೂಡ ಯಸ್ಮಿನ್ ಸ್ಥಿತೋ ಅಂತ ಒಂದು ಸ್ಥಿತಿಯಲ್ಲಿ ಇದ್ದಾಗ, ಆನಂದದ ಸ್ಥಿತಿಯಲ್ಲಿ ಇದ್ದಾಗ, ಪರಮಾನಂದ ಸ್ಥಿತಿಯಲ್ಲಿ ಇದ್ದಾಗ ವಿಚಾಲ್ಯತೆ, ವಿಚಲಿತನಾಗೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಅಂದ್ರೆ ಇದು ಗೊಳಿಸಲಾಗಲಾರಂಥದ್ದು ಅಂತ ಹೇಳಿ, ಅಚಲಗೊಳಿಸಲಾರದ್ದು ಅಂತ ಹೇಳಿ ಹೇಳ್ತಾರೆ. ಸೊ ಒಟ್ಟಾರೆ ಇದರ ಅರ್ಥ ಏನು ಅಂದ್ರೆ, ಯಾರು ಆತ್ಮ ಸಾಕ್ಷಾತ್ಕಾರ ಸ್ಥಿತಿಯನ್ನ ಪಡೆದ ಬಳಿಕ, ಪರಮಾನಂದವನ್ನ ಪಡೆದ ಬಳಿಕ ಯೋಗಿಗೆ ಬೇರೆ ಯಾವ ಲಾಭವೂ ಹೆಚ್ಚಿನದೆಂದು ತೋರೋದಿಲ್ಲ. ಮತ್ತೆ ಯಾವುದೇ ಅತಿ ದೊಡ್ಡ ದುಃಖ ಇದ್ರೂ ಕೂಡ ಅವನು ವಿಚಲಿತನಾಗೋದಿಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಬಿಟ್ಟಿದ್ರು ನನ್ಗೂ ಕೂಡ ನೆನಪಿಲ್ಲ. ಹರೇ ಕೃಷ್ಣ ಮಾತಾಜಿ. ಬಂದಿದ್ದಾರೆ ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾರಿ ಮಾತಾಜಿ. ಇಟ್ಸ್ ಓಕೆ ಮಾತಾಜಿ, ಕಂಟಿನ್ಯೂ ಮಾಡಿ. ಸ್ಟಾರ್ಟಿಂಗ್ ಇಂದಾನೆ ಇದೆ ಮಾತಾಜಿ. ಹೌದಾ? ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ ಓದ್ತೇನೆ. ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಮಪಿ ವಿಚಾಲ್ಯತೆ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಗಾಯತ್ರಿ ಮಾತಾಜಿ, ಕೊಡೆಕಲ್ ಮಾತಾಜಿ, ಹರಣಿಕಕ್ಕೇರಿ ಮಾತಾಜಿ, ಜಯದ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯಂ ಲಬ್ಧ್ವಾ ಚ ಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರಣಿಕಕ್ಕೇರಿ ಮಾತಾಜಿ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಕೊಡೆಕಲ್ ಮಾತಾಜಿ, ಜಯದ ಮಾತಾಜಿ, ಒಬ್ಬರಾದ್ಮೇಲೆ ಒಬ್ರು ಹೇಳಿ.
यं ಹರೇ लब्ध्वा चापरं लाभं मन्यते नाधिकं ततः यस्मिन् स्थितो न दुःखेन गुरुणापि विचाल्यते। हरे कृष्ण माता। हरे कृष्ण माताजी। यं लब्ध्वा च परं लाभं मान्यते नाधिकं ततः यस्मिन् स्थितो न दुःखेन गुरुणमपि विचाल्यते। ಇದು ಮನ್ಯತೆ ಮಾತಾಜಿ. ಮ ಮ ಮ ಅಲ್ಲ, ಮನ್ಯತೆ. मन्यते। हाँ माताजी। हरे कृष्ण। ಹರೇ ಕೃಷ್ಣ ಮಾತಾಜಿ. ಆಯ್ತು. ಆಯ್ತಾ, ಸರಿ. ತುಂಬಾ ಚಿಕ್ಕದಾಗಿರುವಂತದ್ದು, ಎರಡು ಲೈನ್ ಇದೆ. 3ನೇ ಶ್ಲೋಕ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6ರ 23ನೇ ಶ್ಲೋಕ. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂನಿತಂ. ಇಲ್ಲಿ ಇದರ ಒಂದು ಉಚ್ಚಾರಣೆ ತಂ ವಿದ್ಯಾತ್. ಇಲ್ಲಿ ವಿದ್ಯಾತ್ ಅಂದಾಗ ವಿದ್ಯಾತ್ ಅಂತ ಬರುತ್ತೆ, ನೀನ್ ತಿಳಿಯಬೇಕು ಅಂತ ಹೇಳಿ. ದುಃಖ ಸಂಯೋಗ, ದುಃಖ ಸಂಯೋಗ ಅಂದ್ರೆ ದುಃಖ ಅಂದ್ರೆ ಕ್ಲೇಶಗಳು, ಸಂಯೋಗ ಅಂತಂದ್ರೆ ಸಂಪರ್ಕ, ಅಂದ್ರೆ ಈ ದುಃಖದ ಸಂಪರ್ಕ ಅಂತ ಹೇಳಿ. ವಿಯೋಗಂ ಯೋಗ ಸಂನಿತಂ. ವಿಯೋಗಂ ಅಂದ್ರೆ ನಿರ್ಮೂಲನಗೊಳಿಸುವಂಥದ್ದು, ಯೋಗ ಸಂನಿತಂ ಯೋಗದಲ್ಲಿ ಸಮಾಧಿ ಸ್ಥಿತಿಯನ್ನ ಪಡೆಯುವಂಥದ್ದು ಅಂತ ಹೇಳಿ. ಸೊ ಇಲ್ಲಿಗೆ ತಂ ವಿದ್ಯದ್ ದುಃಖ ಸಂಯೋಗ ಅಂದ್ರೆ ಮೇಲೆ ಹೇಗೆ ಒಂದು ಶ್ಲೋಕದಲ್ಲಿ ಹೇಳಿದಾರಲ್ಲ, ದುಃಖೇನ ಗುರುಣಾಪಿ ನ ವಿಚಾಲ್ಯತೆ ಅಂತ ಹೇಳಿ ಬರುತ್ತೆ ಅದು. ಅದನ್ನ ಮುಂದುವರಿಸಿ ಹೇಳ್ತಾ ಇರುವಂಥದ್ದು. ನ ವಿದ್ಯಾತ್ ದುಃಖ ಸಂಯೋಗ. ಇಂಥ ಒಂದು ತಿಳುವಳಿಕೆಯಿಂದ ಹೇಗೆ ಆನಂದ ಅನ್ನುವಂಥದ್ದು ಯೋಗದಿಂದ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳುವಂತಹ ಸ್ಥಿತಿ ನಮಗೆ ಗೊತ್ತಾದ್ಮೇಲೆ ಈ ಒಂದು ಈ ತಿಳುವಳಿಕೆಯಿಂದ ತಮ್ ವಿದ್ಯಾತ್ ದುಃಖ ಸಂಯೋಗ ಅಂದ್ರೆ ದುಃಖದ ಸಂಪರ್ಕದಿಂದ ಅವನು ತೊಡಗದಂತೆ ಮಾಡುತ್ತದೆ ಅಂತ ಹೇಳಿ. ದುಃಖ ಸಂಯೋಗ ವಿಯೋಗಂ ಅಂತ, ತಮ್ ವಿದ್ಯಾತ್ ದುಃಖ ಸಂಯೋಗಂ ವಿಯೋಗಂ ಅಂತ ಹೇಳಿ ಕರೀತಾರೆ. ಅಂದ್ರೆ ವಿಯೋಗಂ ಅಂದ್ರೆ ನಿರ್ಮೂಲ ಮಾಡುವಂಥದ್ದು. ಇಂಥ ಒಂದು ಬರುವಂತಹ ದುಃಖದ ಸಂಪರ್ಕವನ್ನ, ನಮ್ಮ ಮನಸ್ಸಿನ ಅಲ್ಲಿ ಆಗುವಂತಹ ದುಃಖದ ಚಟುವಟಿಕೆಗಳನ್ನ ತೊಡಗದಂತೆ ನಿರ್ಬಂಧನೆಯನ್ನ ಮಾಡುತ್ತದೆ ಅಂತ ಒಂದು ಆನಂದ ಅಂತ. ಆಮೇಲೆ ಯೋಗ ಸಂನಿತಂ. ಸೊ ಯೋಗ ಸಂನಿತಂ ಅಂದ್ರೆ ಅದನ್ನೇ ಯೋಗ ಅಂತ ಕರೆಯಲಾಗಿದೆ ಅಂತ ಹೇಳಿ ಹೇಳ್ತಾರೆ. ಹೀಗೆ ಯೋಗ ಅಂದ್ರೆ ಏನು ಅಂತ ಇದು ನಮ್ಗೆ ಗೊತ್ತಾಗುತ್ತೆ ಈ ಶ್ಲೋಕದಿಂದ. ಯೋಗ ಅಂದ್ರೆ ದುಃಖದಿಂದ ಸಂಪೂರ್ಣ ನಿರ್ಮೂಲನವಾಗುವಂತ ಸ್ಥಿತಿ, ನಿರ್ಮೂಲನೆಯನ್ನ ಪಡೆಯುವಂತ ಸ್ಥಿತಿಯೇ ಯೋಗ ಅಂತ ಅದರ ಅರ್ಥ. ಇಲ್ಲಿವರೆಗೂ ನಮ್ಗೆ ಯೋಗ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನಾವು ಅನ್ಕೊಂಡಿದ್ದೇವೆ ಭಗವಂತನ ಸಂಪರ್ಕ, ಭಗವಂತನ ಜೊತೆಗೆ ಸಂಪರ್ಕ ಅಂದ್ರೆ ಏನು, ಯಾವಾಗ ನಾವು ಎಷ್ಟೇ ದುಃಖ ಇದ್ರೂ ಕೂಡ ಅದರಿಂದ ನಾವು ನಿರ್ಮೂಲನೆಯನ್ನ ಹೊಂದ್ತೇವೆ. ಇರುತ್ತೆ, ಬಾಹ್ಯವಾಗಿ ಎಲ್ರಿಗೂ ಕೂಡ ಕಾಣಿಸುತ್ತೆ, ಆದ್ರೆ ನಮ್ಗನ್ಸಲ್ಲ ಅದು ದುಃಖ ಅಂತ. ಸೊ ಅಂತ ಒಂದು ಸ್ಥಿತಿನೇ ಯೋಗ. ಸೊ ಈ ಯೋಗವನ್ನ ದೃಢ ನಿಶ್ಚಯದಿಂದ ನಿರಾಶೆಯಾಗದೆ ಅಭ್ಯಾಸಿಸಬೇಕು. ಇದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಆನಂದ್ ಕುಲಕರ್ಣಿ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ, ಕಾಂತಾಮಣಿ, ಲಕ್ಷ್ಮೀ ಪ್ರಿಯ ಮಾತಾಜಿ, ಲೋಕದೇವಿ ಮಾತಾಜಿ. ಹರೇ ಕೃಷ್ಣ. ತಮ್ ವಿದ್ಯಾದ ದುಃಖ ಸಂಯೋಗ ಯೋಗಂ ಯೋಗ ಸಂಯುತಂ. ಹರೇ ಕೃಷ್ಣ ಮಾತಾಜಿ. ತಂ ವಿದ್ಯಾ ದುಃಖ ಸಂಯೋಗ ಯೋಗಂ ಯೋಗ ಸಂಯುತಂ. ಹರೇ ಕೃಷ್ಣ ಮಾತಾಜಿ. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಯುತಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಹಿತಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ತಂ ವಿದ್ಯಾದ ದುಃಖ ಸಂಯೋಗ
ವಿಯೋಗಂ ಯೋಗ ಸನ್ನಿತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಆಯ್ತು ಕೃಷ್ಣ. ಮಾತಾಜಿ. ಹರೇ ಕೃಷ್ಣ. ಶ್ರೀ ಮುಂದಿನ ಶ್ಲೋಕಕ್ಕೆ ಹೋಗೋಣ. 24ನೇ ಶ್ಲೋಕ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 24ನೇ ಶ್ಲೋಕ. ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸಾ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸ್ಸೈವೇಂದ್ರಿಯ ಗ್ರಾಮ. ಇಲ್ಲಿ ಇದು ಬರ್ಬೇಕು, ಅನುಸ್ವಾರ ಬರ್ಬೇಕು, ಗಮನಿಸಿ. ಮನಸ್ಸೈವೇಂದ್ರಿಯ ಗ್ರಾಮಂ. ಮತ್ತೆ ತಪ್ಪೋದ್ಬೇಡಿ ಎಲ್ರು. ಮನಸ್ಸೈವೇಂದ್ರಿಯ, ಅಲ್ಲಿ ಅನುಸ್ವಾರ ಬಿಟ್ಟಿದೆ. ಅನುಸ್ವಾರ ಅಂದ್ರೆ ಚಿಹ್ನೆ ಸೊನ್ನೆ ಬರ್ಬೇಕು ನೋಡಿ, ವೇ ಆದ್ಮೇಲೆ. ಮನಸ್ಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಇದರ ಒಂದು ಉಚ್ಚಾರಣೆ ಹೇಗಿರಬೇಕು ನೋಡೋಣ. ಸ ನಿಶ್ಚಯೇನ, ಶೋಕೆ ಚವತ್ತಿದೆ, ಏನ ಯೋ ದೀರ್ಘ ಇದೆ, ಎಳಿಬೇಕು. ಯೋಕ್ತವ್ಯೋ, ಓಕೆ, ಯಾವತ್ತಿದೆ ವ್ಯೋ. ಯೋಗೋ ನಿರ್ವಿಣ್ಣ ಚೇತಸ. ಸೊ ಇದನ್ನ ನೀವು ಹಾಗೆ ಹೇಳ್ಬೋದು, ಇದೇನ್ ತೊಂದ್ರೆ ಆಗೋದಿಲ್ಲ ನಿಮ್ಗೆ. ಯೋಗ ನಿರ್ವಿಣ್ಣ ಚೇತಸ. ಇದು ಯೋಗ ನಿರ್ವಿಣ್ಣ ಚೇತಸನ ಬಿಡಿಸಿದಾಗ ಯೋಗ ಅನಿರ್ವಿಣ್ಣ ಚೇತಸ ಅಂತ ಬರುತ್ತೆ. ಯೋಗ ಅನಿರ್ವಿಣ್ಣ ಚೇತಸ 3 ಪದವನ್ನಾಗಿ ನೀವು ಡಿವೈಡ್ ಮಾಡ್ಬೋದು. ಯೋಗ ಅನಿರ್ವಿಣ್ಣ ಚೇತಸ. ಬಟ್ ಯೋಗ ಅನ್ಬಿಡಿ, ಯೋಗ ಸ್ವಲ್ಪ ಕೇಳ್ಬೇಕು, ಇಲ್ಲಾಂದ್ರೆ ಕೂಡಿ ಹೇಳ್ಬೋದು. ಯೋಗೋ ನಿರ್ವಿಣ್ಣ ಚೇತಸ. ಆಮೇಲೆ ಸಂಕಲ್ಪ ಪ್ರಭವಾನ್, 2 ಪದ ಬರುತ್ತೆ, ಸಂಕಲ್ಪ ಮತ್ತೆ ಪ್ರಭವಾನ್. ಇಲ್ಲಿ ನೌಕೆ ವ್ಯಂಜನ ಇದೆ, ಅದನ್ನ ಸ್ವರ ಹೇಳ್ಬಾರ್ದು, ಅಲ್ಲಿ ಅಲ್ಪವಾಗಿ ಹೇಳ್ಬೇಕು. ಸಂಕಲ್ಪ ಪ್ರಭವಾನ್. ಕಾಮಾನ್, ಇಲ್ಲಿನೂ ಕೂಡ ವ್ಯಂಜನ ಇದೆ. ತ್ಯಕ್ತ್ವಾ, ನೋಡಿ ತಕೆ ಒಟ್ಟು ಕಕ್ಕೆ ತ ವ ಬತ್ತಿದೆ. ತ್ಯಕ್ತ್ವಾ ಸರ್ವಾನ್ ಶೇಷತಃ. ಇಲ್ಲಿ ಸರ್ವಾನ್ ಶೇಷತಃ ಅಲ್ಲಿ 2 ಪದ ಬರುತ್ತೆ, ಸರ್ವಾನ್ ಅಶೇಷತಃ ಅಂತ ಹೇಳಿ. ಸೊ ಕೂಡಿದಾಗ ಸರ್ವಾನ ಶೇಷತಃ. ಸರ್ವಾನ್ ಶೇಷತಃ ಅನ್ಬಾರ್ದು, ಯಾಕಂದ್ರೆ ವ್ಯಂಜನ ಇಲ್ಲಿ ನಕ್ಕೆ, ಅಲ್ಲಿ ವ್ಯಂಜನ ಇಲ್ಲ. ಸರ್ವಾನ ಸ್ವರ ಕೂಡಿಸ್ಬೇಕು. ಸರ್ವಾನ ನಕ್ಕೆ ಬರ್ಬೇಕು. ಸರ್ವಾನ ಶೇಷತಃ, ಸರ್ವಾನ ಶೇಷತಃ. ಆವಾಗ ನಮ್ಗೆ ಗೊತ್ತಾಗತ್ತೆ ಅಲ್ಲಿ ಬರುತ್ತೆ ಅಂತ. ಸರ್ವಾನ ಶೇಷತಃ. ಬಿಡಿಸೋದಾದ್ರೆ ಸರ್ವಾನ ಅಶೇಷತಃ ಅಂತ ಹೇಳ್ಬೋದು. ಆಮೇಲೆ ಮನಸ್ಸೈವೇಂದ್ರಿಯ ಗ್ರಾಮಂ, ಇಲ್ಲಿ ಬಿಡಿಸಿದಾಗ 2 ಪದಗಳಾಗತ್ತೆ, 3 ಪದ. ಮನಸಾ ಏವ ಇಂದ್ರಿಯ ಗ್ರಾಮಂ ಅಂತ. ಮನಸಾ ಏವ, ಮನಸೈವ ಇಂದ್ರಿಯ ಗ್ರಾಮಂ ಅಂತ ಅನ್ಬೋದು ನೀವು. ಮನಸ್ಸೈವ ಇಂದ್ರಿಯ ಗ್ರಾಮಂ, ಈ ಹಚ್ಬೇಕು ಅಲ್ಲಿ. ಮತ್ತೆ ಮುಂದೆ ಚಿಹ್ನೆ ಬರುತ್ತೆ, ಅನುಸ್ವಾರ ಬರುತ್ತೆ. ಇಂದ್ರಿಯ ಗ್ರಾಮಂ. ವಿನಿಯಮ್ಯ ಸಮಂತತಃ, ಮುಂದೆ ಅನುಸ್ವಾರ ಇದೆ. ಸಮಂತತಃ. ಇದರೊಂದು ಅರ್ಥ ನೋಡ್ಕೊಂಡ್ ಬರೋಣ. ಸನಿಶ್ಚಯೇನ ಯೋಕ್ತವ್ಯೋ. ಸನಿಶ್ಚಯೇನ ಯೋಕ್ತವ್ಯ. ಸನಿಶ್ಚಯೇನ, ಸ ಅಂದ್ರೆ ಅಂತವನು, ಅವನು ಅಂತ ಹೇಳಿ ಕರೀತಾರೆ. ಸ ಅಂದ್ರೆ ಅಂತ. ನಿಶ್ಚಯೇನ, ನಿಶ್ಚಯ ಅಂತಂದ್ರೆ ದೃಢ ನಿಶ್ಚಯ. ದೃಢ ನಿಶ್ಚಯದಿಂದ ಯೋಕ್ತವ್ಯೋ ಅಂದ್ರೆ ಅಭ್ಯಾಸ ಮಾಡಬೇಕು ಅಂತ. ಅಂದ್ರೆ ಮೇಲೆ ಹೇಳಿರುವಂತದ್ದೇನು, ಈಗಾಗಲೇ 23ನೇ ಶ್ಲೋಕದಲ್ಲಿ ಏನಿದೆ ಅಂತ ನಿಮಗೆ ಗೊತ್ತು ಅಲ್ಲ. ಆತ್ಮಸಾಕ್ಷರ ಸ್ಥಿತಿ ಪಡೆದ ಬಳಿಕ ಯೋಗಿಗೆ ಅದಕ್ಕಿಂತ ಹೆಚ್ಚಿನ ಲಾಭ ಯಾವುದು ಅಂತ ತೋರೋದಿಲ್ಲ ಅಂತ. ಹಾಗಾಗಿ ಅತಿ ದೊಡ್ಡ ದುಃಖವು ಅವನನ್ನ ಅಚಲಗೊಳಿಸುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಜೊತೆಗೆ ಈ ಯೋಗದಿಂದ ಸಂಪೂರ್ಣವಾದ ದುಃಖವೂ ಕೂಡ ನಿರ್ಮೂಲ ಆಗತ್ತೆ ಅಂತ ಹೇಳಿ ಗೊತ್ತಾಯ್ತು. ಇಲ್ಲಿ ಮುಂದೆ ಹೇಳ್ತಾ ಇರುವಂತದ್ದು ಆ ಸಂಪೂರ್ಣವಾದಂತ ಏನು ದುಃಖ ಇದೆಯೋ ಅದು ನಿರ್ಮೂಲನೆ ಆದ ಸ್ಥಿತಿಗೆ ಬಂದಾಗ ಮುಂದೆ ಏನಿದೆ ಇಲ್ಲಿ ಆ ಯೋಗವನ್ನ ದೃಢ ನಿಶ್ಚಯದಿಂದ ಅಭ್ಯಾಸ ಮಾಡಬೇಕು. ಸನಿಶ್ಚಯೇನ ಯೋಕ್ತವ್ಯೋ.
ಅನಿರ್ವಿಣ್ಣ ಚೇತಸಾಹ. ಯೋಗಂ ಅನಿರ್ವಿಣ್ಣ ಚೇತಸಾಹ. ಸೊ ಹೀಗೆ ಯೋಗವನ್ನ ಅನಿರ್ವಿಣ್ಣ ಅಂತಂದ್ರೆ ಏನು? ಈ ಯೋಗ ಅನಿರ್ವಿಣ್ಣ ಅಂದ್ರೆ ಯೋಗದ ಪದ್ಧತಿಯನ್ನ ಅನಿರ್ವಿಣ್ಣ ಅಂದ್ರೆ ವಿಚಲತೆ ಇಲ್ಲದೆ ಅಂತ ಹೇಳಿ ಕರೀತಾರೆ. ವಿಚಲತೆ ಇಲ್ಲದೆ ಅಂದ್ರೆ ಮನಸ್ಸಿಗೆ ನಿರಾಸೆ ಆಗ್ಬಾರ್ದು ಅಲ್ಲ. ನಿರಾಸೆ ಆದಾಗ ಎಲ್ಲ ಬಿಟ್ಟು ಕೊಟ್ಬಿಡುತ್ತೆ ಮನಸ್ಸು. ಮತ್ತೆ ಯಾವಾಗ ನಿರಾಸೆ ಇರೋದಿಲ್ವೋ ಏನ್ ಬೇಕೋ ಅದು ಮಾಡುತ್ತೆ ಅಲ್ಲ. ಹಾಗೆ ಮನಸ್ಸು ನಿರಾಶೆಯಿಂದ ಮುಕ್ತವಾಗಿರ್ಬೇಕು ಅಂತ ಹೇಳ್ತಾರೆ. ಅನಿರ್ವಿಣ್ಣ ಚೇತಸ ಅಂದ್ರೆ ಮನಸ್ಸು ನಿರಾಶೆಯಿಂದ ಮುಕ್ತವಾಗಿರ್ಬೇಕು. ಸೊ ಒಟ್ಟಾರೆ ಈ ಒಂದು ಶ್ಲೋಕದ ಅರ್ಥ, ಈ ಮೇಲೆ 2 ಲೈನದ ಅರ್ಥ ಏನು ಅಂದ್ರೆ ಹೇಗೆ ಯೋಗವನ್ನ ದೃಢ ನಿಶ್ಚಯದಿಂದ ನಿರಾಶೆ ಇಲ್ಲದೆ, ಮನಸ್ಸಿಗೆ ನಿರಾಶೆ ಇಲ್ಲದೆ ಅಭ್ಯಾಸಿಸಬೇಕು ಅಂತ 2 ಲೈನ್ ಹೇಳುತ್ತೆ. ಆಮೇಲೆ 3ನೇ ಲೈನ್ ಅಲ್ಲಿ ಸಂಕಲ್ಪ ಪ್ರಭವಾನ್ ಕಾಮಾನ್. ಸಂಕಲ್ಪ ಅಂತಂದ್ರೆ ಮನಸ್ಸಿನ ಆಸೆಯಿಂದ ಉಂಟಾಗುವಂತಹ ಕಾಮನೆಗಳು. ಸಂಕಲ್ಪ ಪ್ರಭವಾನ್ ಮನಸ್ಸಿನ ಒಂದು ಊಹಾತ್ಮಕ ಚಿಂತನೆಗಳಿಂದ ಹುಟ್ಟಿದಂತಹ ಆಸೆಗಳು. ಕಾಮಾನ್ ಅಂದ್ರೆ ಆಸೆಗಳು. ತ್ಯಕ್ವಾ ಸರ್ವಾನ್ ಶೇಷತಃ. 4ನೇ ಲೈನ್ ನೋಡಿ. ತ್ಯಕ್ವಾ ಸರ್ವಾನ್ ಅಶೇಷತಃ. ಸರ್ವಾನ ಶೇಷತಃ. ತ್ಯಕ್ವಾ ಅಂತಂದ್ರೆ ಬಿಟ್ಬಿಡುವಂಥದ್ದು, ತ್ಯಜಿಸುವಂಥದ್ದು. ಏನನ್ನ? ಸರ್ವಾನ್ ಅಶೇಷತಃ. ಸರ್ವಾನ್ ಅಂದ್ರೆ ಎಲ್ಲ. ಅಶೇಷತಃ ಅಂತಂದ್ರೆ ಸಂಪೂರ್ಣವಾಗಿ, ಎಲ್ಲವನ್ನ ಸಂಪೂರ್ಣವಾಗಿ ಅಂತ ಅರ್ಥ. ಸರ್ವಾನ್ ಅಂದ್ರೆ ಎಲ್ಲ, ಅಶೇಷತಃ ಅಂದ್ರೆ ಸಂಪೂರ್ಣ ಅಂದ್ರೆ ಏನು ಉಳಿಬಾರ್ದು ಅಂತ. ಶೇಷ ಅಂದ್ರೆ ಸ್ವಲ್ಪ ಆದ್ರೂ ಉಳಿದಿರುತ್ತೆ, ಅಶೇಷತಃ ಅಂದ್ರೆ ಸ್ವಲ್ಪ ಕೂಡ ಉಳಿಬಾರ್ದು ಅಂತ ಹೇಳುವಂಥದ್ದಲ್ಲ. ಹಾಗಾಗಿ ಸರ್ವಾನ್ ಅಶೇಷತಃ ಸಂಪೂರ್ಣವಾಗಿ ಎಲ್ಲವನ್ನ ತ್ಯಜಿಸ್ಬೇಕು ಅಂತ ಹೇಳ್ತಾರೆ. ಏನನ್ನ? ಮೇಲಿದೆಲ್ಲ 3ನೇ ಲೈನ್ ಸಂಕಲ್ಪ ಪ್ರಭವಾನ್ ಕಾಮಾನ್, ಅದೇ ಆಸೆಗಳನ್ನ, ಮನಸ್ಸಿನ ಆಸೆಗಳನ್ನ ಅಂತ. ಮತ್ತೆ 5ನೇ ಲೈನ್ ಅಲ್ಲಿ ಮನಸ್ಸೈವೇಂದ್ರಿಯ ಗ್ರಾಮಂ. ಇದನ್ನ ನೀವು 2 ತರವಾಗಿ ಬಿಡಿಸಬಹುದು, ಪೂರ್ಣನೂ ಹೇಳ್ಬೋದು. ಮನಸ್ಸೈವ ಇಂದ್ರಿಯ ಗ್ರಾಮಂ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಮನಸ್ಸೈವೇಂದ್ರಿಯ ಗ್ರಾಮಂ. ಒಟ್ಟಲ್ಲಿ ಅನುಸ್ವಾರ ಹಚ್ಚಿ ಬಿಟ್ಟಿದೆ ಅಲ್ಲಿ. ಅಂದ್ರೆ ಮನಸ್ಸೈವ ಅಂದ್ರೆ ಏನು? ಮನಸ್ಸು ಅಂತ, ಮನಸ್ಸಾ ಇವ ಅಂದ್ರೆ ಮನಸ್ಸಿನಿಂದ ಅಂತ. ಮನಸ್ಸಿನಿಂದ, ಮನಸ್ಸಿನ ಮೂಲಕ. ಮನಸಾ ಏವ ಅಂತ ಕರೀತಾರೆ. ಮನಸಾ ಏವ ಅಂದ್ರೆ ಮನಸ್ಸಿನ ಮೂಲಕ. ಇಂದ್ರಿಯ ಗ್ರಾಮಂ ಅಂದ್ರೆ ಇಂದ್ರಿಯಗಳ ಒಂದು ಸಮೂಹವನ್ನ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇಂದ್ರಿಯಗಳ ಸಮೂಹ ಅಂದ್ರೆ ಏನು? ನಮ್ಮ ನೋಡಿ, ನಾಲಿಗೆ, ಕಣ್ಣು, ಮೂಗು, ಬಾಯಿ, ನಮ್ಮ ಚರ್ಮ, ನಮ್ಮ ಇಂದ್ರಿಯಗಳು, ಇವೆಲ್ಲವೂ ಕೂಡ ಇಂದ್ರಿಯಗಳ ಸಮೂಹ. ಮನಸ್ಸಿನ ಮೂಲಕ ಇಂದ್ರಿಯ ಸಮೂಹವನ್ನು ವಿನಿಯಮ್ಯ ಸಮಂತತಃ. ವಿನಿಯಮ್ಯ ಅಂದ್ರೆ ನಿಯಂತ್ರಿಸೋದು, ನಿಯಂತ್ರಿಸಬೇಕು ಅಂತ. ಸಮಂತತಃ ಅಂದ್ರೆ ಎಲ್ಲ ಕಡೆಗಳಿಂದಲೂ ಅಂತ. ಸಮಂತತಃ ಅಂದ್ರೆ ಎಲ್ಲಾ ಕಡೆಗಳಿಂದಲೂ. ಈಗ ನಾನು ಒಂದ್ ಕಡೆ ನಿಯಂತ್ರಿಸಿದ್ರೆ ಅಲ್ಲ ಇಂದ್ರಿಯವನ್ನ. ನಾನು ಕೇವಲ ಕೇಳೋದನ್ನ ಬಿಟ್ಬಿಡ್ತೇನೆ, ಬೇಡವಾದದನ್ನ ಕೇಳೋದನ್ನ ಬಿಟ್ಬಿಡ್ತೇನೆ ಅಂತ ಹೇಳಿ ಕಣ್ಣುಗಳಿಂದ ಎಲ್ಲವನ್ನ ನೋಡ್ತೇವೆ, ಬೇಡವಾದದನ್ನ. ಹಾಗಲ್ಲ. ಬೇಡವಾದದನ್ನು ಕೇಳ್ಬಾರ್ದು, ಒಳ್ಳೇದನ್ನ ಇಲ್ದೇ ಇರುವುದನ್ನ ನೋಡ್ಬಾರ್ದು. ಮತ್ತೆ ಬಾಯಿ ಕೂಡ, ಯಾವುದು ಬಾಯಿಗೆ, ನಮ್ಮ ಒಂದು ಹೊಟ್ಟೆಗೆ ಸರಿಯಾದ ಆಹಾರ ಇಲ್ವೋ ಅಂತ ಆಹಾರವನ್ನು ಕೂಡ ನಾವು ಸೇವಿಸಬಾರ್ದು. ಸರಿಯಾದ ಒಟ್ಟಾರೆ ಎಲ್ಲ ಪಂಚೇಂದ್ರಿಯಗಳು ಮತ್ತೆ ನವದ್ವಾರಗಳನ್ನು ಕೂಡ, ಇವೆಲ್ಲ ಸಮೂಹಗಳನ್ನ ಎಲ್ಲ ಕಡೆಯಿಂದನೂ ಕೂಡ ಎಲ್ಲೆಡೆನೂ ನಾವು ನಿಯಂತ್ರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹೀಗೆ ಇದರ ಒಂದು ಸಂಪೂರ್ಣವಾದ ಅರ್ಥ ಏನು ಅಂದ್ರೆ, ಯೋಗಿ ಮನಸ್ಸಿನಿಂದ ಏನೆಲ್ಲ ಕಾಮನೆಗಳು ಹುಟ್ಟುತ್ತೋ ಅವುಗಳನ್ನ ಸಂಪೂರ್ಣವಾಗಿ ತ್ಯಜಿಸಿ ಮನಸ್ಸಿನ ಮೂಲಕ ಎಲ್ಲಾ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಮೊದಲೇ 2 ಲೈನಲ್ಲಿ ಏನಿರೋದು ಅಂದ್ರೆ, ಆ ಯೋಗವನ್ನ ದೃಢ ನಿಶ್ಚಯದಿಂದ ಯಾವುದೇ ಮನಸ್ಸಿಗೆ ನಿರಾಶೆ ಆಗದೆ ಅಭ್ಯಾಸ ಮಾಡ್ಬೇಕು. ಸೊ ಹಾಗೆ ಅಭ್ಯಾಸ ಮಾಡಿ ಮತ್ತೆ ಇವುಗಳನ್ನ ಕೂಡ ಪಾಲಿಸ್ಬೇಕು ಅಂತ ಹೇಳ್ತಾರೆ. ಯಾವುದು ಈ 4 ಲೈನಲ್ಲಿ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ, ಲಲಿತಾ ಮಾತಾಜಿ, ಮಂಜುಳಾ ಮಾತಾಜಿ, ನಂದಿನಿ ಸೀನಪ್ಪ ಮಾತಾಜಿ. ಒಬ್ಬರಾದ್ಮೇಲೆ ಒಬ್ರು ಹೇಳಿ. ನಂದಾಯ್ತು ಮಾತಾಜಿ, ನಂದಾಯ್ತು. ಆಯ್ತಾ? ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ
मनसैवेन्द्रियग्रामं विनियम्य समन्ततः। हरे कृष्ण। ಹರೇ ಕೃಷ್ಣ ಮಾತಾಜಿ. ಶ್ಲೋಕ 24. ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸಾ ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿದ್ನ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. सा निश्चयेन योक्तव्यो योगो निर्विण्ण चेतसा संकल्प प्रभवान् कामान् त्यक्त्वा सर्वेषान् अशेषतः मनसैवेन्द्रियग्रामं विनियम्य समं ततः. हरे कृष्ण माताजी. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಪಾರ್ವತ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಸ ನಿಶ್ಚಯೇನ ಯುಕ್ತೋವ್ಯೋ ಯೋಗೋ ನಿರ್ವಿಣ ಚೇತಸಾ ಸಂಕಲ್ಪ ಪ್ರಭಾವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಾಂತತಃ. ಇಲ್ಲಿ ಯೋಕ್ತವ್ಯೋ ಮೊದಲನೇ ಲೈನ್ ಅಲ್ಲಿ ಯೋಕ್ತವ್ಯೋ, ಮತ್ತೆ ಇಲ್ಲಿ ಎರಡನೇ ಲೈನ್ ಅಲ್ಲಿ ಯೋಗೋ ನಿರ್ವಿಣ್ಣ ನ ಒತ್ತಿದೆಯಲ್ಲ, ನಿರ್ವಿಣ್ಣ ಚೇತಸ. सा निश्चये. हरे कृष्ण माताजी. सा निश्चयेन योक्तव्यो योगो निर्विण्ण चेतसा संकल्प प्रभवान् कामान् त्यक्त्वा सर्वान् शेषतः मनसेन्द्रियग्रामं विनियम्य समन्ततः. हरे कृष्ण माताजी. ಹರೇ ಕೃಷ್ಣ. ಇಲ್ಲಿ ಮಾತಾಜಿ ನೀವು ಮನಸ್ಸೈ ಇಂದ್ರಿಯ ಗ್ರಾಮಂ ಅಂತ ಹೇಳ್ಬೇಡಿ. ಇಲ್ಲಿ ಮನಸ್ಸೈವ ಇಂದ್ರಿಯ ಗ್ರಾಮಂ ಬರುತ್ತೆ. ಮನಸೈವೇಂದ್ರಿಯ ಮಾತಾಜಿ. ಹಾ ಕರೆಕ್ಟ್. ಕೂಡಿ ಹೇಳೋದಾದ್ರೆ ಮನಸ್ಸೈವೇಂದ್ರಿಯ ಗ್ರಾಮಂ ಅಂತ ಹೇಳಿ, ಬಿಡಿಸೋದಾದ್ರೆ ಮನಸ್ಸೈವ ಇಂದ್ರಿಯ ಗ್ರಾಮಂ. ಓಕೆ ಮಾತಾಜಿ. ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6ರ 25ನೇ ಶ್ಲೋಕ. ಶನೈಹಿ ಬರುತ್ತೆ. ಇದು ಶನೈರುಪರಮೇತ್ ಶನೈರುಪರಮೇತ್. ಇದು ನೋಡಿ, ಇಲ್ಲಿ ನಮ್ಗೆ ಅಲ್ಪವಾಗಿ ಹೇಳಲಿಕ್ಕೆ ಬರಲ್ಲ ಕೆಲವೊಂದ್ಸಲಿ, ಯಾಕಂದ್ರೆ ಇಲ್ಲಿ ಐಹಿ ಇದೆ, ಐ ಚಿಹ್ನೆ ಇದೆ, ಶನೈಹಿ ಅಂತ ಬರುತ್ತೆ ಅಲ್ಲ. ಶನೈಹಿ ಅಂತ ಹೇಳಿ ಏನ್ ತೊಂದ್ರೆ ಇಲ್ಲ, ಅದು ಈ ಉಚ್ಚಾರಣೆ ಆದ್ರೆ ನಡೆಯುತ್ತೆ. ಬಟ್ ಅಲ್ಪವಾಗಿ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನ. ಶನೈರೂಪರಮೇತ್ ವ್ಯಂಜನ ಇದೆ. ನಕ್ಕೆ ಇಲ್ಲಿ ನಕ್ಕೆ 50 ಇದೆ. ಶನೈರೂಪರಮೇತ್ ಇದನ್ನ ಓಕೆ ಆಮೇಲೆ ಹೇಳ್ತೀನಿ. ಬುದ್ಧ್ಯಾ ಶನೈರೂಪರಮೇತ್ ರುದ್ಧ್ಯಾ ಧೃತಿ ಗ್ರಹೀತಯಾ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಇದರ ಒಂದು ಉಚ್ಚಾರಣೆ ಶನೈರೂಪರಮೇತ್. ಇದನ್ನ ಬಿಡಿಸಿದಾಗ ಶನೈಹಿ ಉಪರಮೇತ್ ಅಂತ ಆಗುತ್ತೆ. ಶನೈಹಿ ಉಪರಮೇತ್. ರ ಯಾವಾಗ್ಲೂ ಕೂಡ ಏನಾಗುತ್ತೆ, ವಿಸರ್ಗ ಆಗಿ ಕನ್ವರ್ಟ್ ಆಗುತ್ತೆ. ಎಲ್ಲಿ ವಿಸರ್ಗ ಆಗತ್ತೆ? ಹಿಂದಿನ ಪದಕ್ಕೆ ವಿಸರ್ಗ ಆಗತ್ತೆ. ಆ ಒಂದು ರಗೆ ಯಾವ ಒಂದು ಇದಿದೆಯಲ್ಲ ಸ್ವರ, ಅದು ಮುಂದಿನ ಪದಕ್ಕೆ ಹೋಗುತ್ತೆ. ಇಲ್ಲಿ ಸ್ವರ ರಕ್ಕೆ ಊ ಕೂಡಿದೆ ಅಲ್ಲ, ಸೊ ಹಾಗಾಗಿ ಆ ಊ ಅನ್ನೋದು ಮುಂದಿನ ಪದಕ್ಕೆ ಹೋಗುತ್ತೆ. ಶನೈಹಿ ಉಪರಮೇತ್ ಅಂತ ಕರೀತಾರೆ. ಅಥವಾ ಬಿಡಿಸೋ ಕೂಡಿ ಹೇಳೋದಾದ್ರೆ ಶನೈರೂಪರಮೇತ್ ಅಂತ ಹೇಳ್ಬೇಕು. ಶನೈರೂಪರಮೇತ್ ಬಿಡಿಸ್ಬೇಡಿ ಮತ್ತೆ. ಅಂದ್ರೆ ಶನೈ ಅಂತ ಬೇಡ ಹೇಳಿ ಮತ್ತೆ ರು ಅಂತ ಹೇಳ್ಬೇಡಿ. ಶನೈ ಬೇರೆ ಹೇಳ್ಬಿಟ್ರೆ ಮತ್ತೆ ಪರಮೇತ್ ಅಂತ ಹೇಳಿ ತಗೊಳ್ಳಿ ಅಲ್ಲಿ. ಆಮೇಲೆ ಬುದ್ಧ್ಯ, ಅದಕ್ಕೆ ದೊಡ್ಡ ಒತ್ತಿದೆ. ಬುದ್ಧ್ಯ
ಧೃತಿ ಗ್ರಹೀತಯ, ಧೃತಿ ಧ್ರುಕ್ಕೆ ಒಟ್ರ ಸುಳಿ ಇದೆ. ಧೃತಿ ಗೃ ಗೋಕು ಕೂಡ ಒಟ್ರ ಸುಳಿ. ಧೃತಿ ಗೃಹೀತಯ, ಗೃಹೀತಯ. ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ತೋಕೆ ವ್ಯಂಜನ. ಸೊ ಇದ್ರ ಒಂದು ಅರ್ಥ ತಿಳ್ಕೊಳ್ಳೋಣ. ಶನೈ ಶನೈ ಪರಮೇತ್ ಅಂತ ಕರೀತಾರೆ ಅದಕ್ಕೆ. ಶನೈಹಿ ಪರಮೇತ್. ಶನೈ ಅಂತಂದ್ರೆ ಇದರರ್ಥ ನಿಧಾನವಾಗಿ ಅಂತ. ಶನೈ ಶಯನೆ ಅಂದ್ರೆ ನಿಧಾನವಾಗಿ ಅಥವಾ ಕ್ರಮೇಣವಾಗಿ ಅಂತ ಕರೀತಾರೆ. ನಿಧಾನವಾಗಿ ಪರಮೇತ್. ಪರಮೇತ್ ಅಂದ್ರೆ ತಡೆಯಬೇಕು ಅಂತ. ಏನನ್ನ? ಮನಸ್ಸನ್ನ. ನಿಧಾನವಾಗಿ ತಡಿಬೇಕು. ಯಾವುದನ್ನ? ಮನಸ್ಸನ್ನ. ಆಮೇಲೆ ಬುದ್ಧ್ಯಾ ಧೃತಿ ಗ್ರಹೀತಯ. ಬುದ್ಧ್ಯ ಅಂದ್ರೆ ಬುದ್ಧಿಯಿಂದ. ಧೃತಿ ಗ್ರಹೀತಯ. ಧೃತಿ ಗ್ರಹೀತಯ ಅಂದ್ರೆ ದೃಢ ನಿರ್ಧಾರದಿಂದ. ದೃಢ ನಿರ್ಧಾರದಿಂದ ಬುದ್ಧಿ ಇದು ದೃಢ ಬುದ್ಧಿಯಿಂದ ನಾವು ಹಿಡಿದಿಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಏನನ್ನ? ಮನಸ್ಸನ್ನ ತಡೆಗಟ್ಬೇಕು ಅಂತ. ದೃಢ ಬುದ್ಧಿಯಿಂದ, ದೃಢ ನಿರ್ಧಾರದಿಂದ ಬುದ್ಧಿಯನ್ನ ಹಿಡಿದಿಟ್ಕೊಳ್ಬೇಕು ಅಂತ. ಆತ್ಮ ಸಂಸ್ಥಂ ಮನಃಕೃತ್ವ. ಆತ್ಮ ಸಂಸ್ಥಂ ಅಂದ್ರೆ ಅಂದ್ರೆ ಮನಸ್ಸನ್ನ. ಆತ್ಮ ಸಂಸ್ಥಂ ಅಂದ್ರೆ ಇಲ್ಲಿ ಈ ನಮ್ಮ ಒಂದು ಮನಸ್ಸಿನ ಕುರಿತಾಗಿ ಹೇಳ್ತಾ ಇರುವಂತದ್ದು. ಮನಸ್ಸನ್ನ ಆತ್ಮದಲ್ಲಿ ಸ್ಥಾಪಿಸ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಆತ್ಮ ಸಂಸ್ಥಂ ಆತ್ಮವನ್ನ ಸಂಸ್ಥಂ ಅಂದ್ರೆ ಇರಿಸೋದು. ಎಲ್ಲಿ? ಮನಸ್ಸಿನಲ್ಲಿ. ಕೃತ್ವ ಅಂತ ಇದೆ. ಸ್ಥಾಪಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಕೃತ್ವ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿ ಅಂತ. ಆತ್ಮವನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿ. ಆಮೇಲೆ ಮನಸ್ಸನ್ನ ಆತ್ಮದಲ್ಲಿ ಸ್ಥಾಪನೆ ಮಾಡಿ. ಮನಸ್ಸನ್ನ ಆತ್ಮದಲ್ಲಿ ಸ್ಥಾಪನೆ ಮಾಡಿ. ಆಮೇಲೆ ನ ಕಿಂಚಿದಪಿ ಚಿಂತಯೇತ್. ನ ಕಿಂಚಿತ್ ಅಂದ್ರೆ ಬೇರೆ ಯಾವುದನ್ನೂ ಕೂಡ ಅಲ್ಲ. ಯಾವುದೇ ವಿಷಯವನ್ನು ಕೂಡ ಚಿಂತಯೇತ್ ಚಿಂತಿಸಬಾರದು ಅಂದ್ರೆ ನ ಅಲ್ಲಿ ಹಿಂದ್ಗಡೆ ಇದೆ. ನ ಕಿಂಚಿದಪಿ ಚಿಂತಯೇತ್. ನ ಅಂದ್ರೆ ಮಾಡಬಾರ್ದು ಅಂತ ಹೇಳಿ ಅಲ್ಲ. ಯಾವುದೇ ವಿಷಯವನ್ನು ಕೂಡ ಚಿಂತಿಸಬಾರದು. ನ ಕಿಂಚಿದಪಿ ಬೇರೆ ಯಾವುದೇ ವಿಷಯವನ್ನು ಕೂಡ ಚಿಂತಿಸಬಾರದು ಅಂತ ಹೇಳ್ತಾ ಇರುವಂತ. ಒಟ್ಟಾರೆ ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಒಬ್ಬ ಯೋಗಿಯು ದೃಢ ಬುದ್ಧಿಯ ಸಹಾಯದಿಂದ ನಿಧಾನವಾಗಿ ಮನಸ್ಸನ್ನ ಶಾಂತಗೊಳಿಸ್ಬೇಕು. ಆಮೇಲೆ ಆ ಮನಸ್ಸನ್ನ ಆತ್ಮದಲ್ಲಿ ಸ್ಥಿರಗೊಳಿಸ್ಬೇಕು. ಆಮೇಲೆ ಯಾವುದೇ ಭೌತಿಕ ವಿಷಯವನ್ನ ಚಿಂತಿಸಬಾರದು ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶೋಭಾ ಭಟ್ ಮಾತಾಜಿ, ಶ್ರುತಿ ಮಾತಾಜಿ, ಉಮಾದೇವಿ ಮಾತಾಜಿ, ಶ್ಯಾಮಲಾ ಮಾತಾಜಿ ಒಬ್ಬರಾದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಶನೈರು ಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ವೆರಿ ನೈಸ್. ಯಾರಿದು ಹೇಳಿದ್ದು ಈಗ? ಶೋಭಾ ಭಟ್ ಮಾತಾಜಿ. ಶ್ರುತಿ ಮಾತಾಜಿ ಹೇಳಿ. ಥ್ಯಾಂಕ್ ಯು ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಹಾಕಿದ್ರ ಅವ್ರೇನು? ಉಮಾದೇವಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶನೈರು ಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯಾ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಹರೇ ಕೃಷ್ಣ. ಯಾರು ಒಳಗೊಳ್ತಾರೆ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಶನೈರ್ ಪರಮೇತ ಬುದ್ಧ್ಯಾ ಧೃತಿ ಗೃಹೀತಾಯ ಆತ್ಮ ಸಂಸ್ಥಾ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ಯಾಮಲಾ ಮಾತಾಜಿ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಮತ್ತೆ ಇಲ್ಲಿ ಸ್ವಲ್ಪ ನಿಮ್ದು ಧೃತಿ ಗ್ರಹೀತಯ ಮತ್ತೆ ನನ್ಗೆ ಅದ್ ಮಾತಾಡೋದ್ರಲ್ಲಿ ಕೇಳಿಸ್ಲಿಲ್ಲ ಮಾತಾಜಿ ನಿಮ್ದು. ಇರ್ಲಿ ಸ್ವಲ್ಪ ಇನ್ನೊಮ್ಮೆ ನೋಡ್ಕೊಳ್ಳಿ ಬೇರೆಯವ್ರು ಹೇಳುವಾಗ. ಯಾವ್ದು ಮಾತಾಜಿ? ನನ್ಗೆ ಧೃತಿ ಗ್ರಹೀತಯ. ಧೃತಿ ಗೃಹೀತಯ.
ಸರ್ವೋತ್ತಮ ಮಾತಾಜಿ. ಗೃಹೀತಯ. ಧೃತಿ ಗೃಹೀತಯ. ಗೃ ಅಂದ್ರೆ ಋಷಿ ಬರುತ್ತೆ ಮತ್ತೆ ಅಲ್ಲಿ ಒಟ್ಟು ಸುಳಿ ಇದೆ ಅಲ್ಲ. ಆಯ್ತು ಮಾತಾಜಿ. ಹರೇ ಕೃಷ್ಣ. ಶ್ಯಾಮಲಾ ಮಾತಾಜಿ ಹೇಳಿ. ಹರೇ ಕೃಷ್ಣ. ಶನೈರುಪರ್ಮೇತ್ ಬುದ್ಧ್ಯಾದ್ರತಿ ಗ್ರಹೀತಯಾ ಆತ್ಮ ಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 25. ಶನೈರುಪರಮೇತ್ ಬುದ್ಧ್ಯಾಧೃತಿ ಗ್ರಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗೃಹೀತಯ್ಯನ ಗ್ರಹೀತಯ್ಯನ ಮಾತಾಜಿ ಅದು ಎರಡನೇ ಲೈನು. ಗೃಹೀತಯ ಮಾತಾಜಿ. ಧೃತಿ ಗೃಹೀತಯ. ಧೃತಿ ಗೃಹೀತಯ. ಅದು ಒಟ್ಟರು ಸುಳಿ ಇದೆಯಲ್ಲ ಅಲ್ಲಿ ಋಷಿರು ತಗೊಳ್ತಾರೆ. ಗೃಹೀತಯ. ಧೃತಿ ಗೃಹೀತಯ. ಧೃತಿ ಗೃಹೀತಯ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6 26ನೇ ಶ್ಲೋಕ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ಯೇವ ವಶಂ ನಯೇತ್. ಇದರ ಒಂದು ಉಚ್ಚಾರಣೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಂ ಅಂತ ಬರುತ್ತೆ. ಮನಶ್ಚಂಚಲಂ ಯಾವಾಗ್ಲೂ ಮ ಆದ್ಮೇಲೆ ಅಲ್ಲಿ ಅಸ್ಥಿರಂ ಬರುತ್ತೆ. ಮನಶ್ಚಂಚಲಂ ಅಸ್ಥಿರಂ. ಇಲ್ಲಿ ಇದನ್ನ ಬಿಡಿಸಿದಾಗ ಮನಃ ಚಂಚಲಂ ಅಸ್ಥಿರಂ ಅಂತ 3 ಪದ ಬರುತ್ತೆ. ನೀವು 2 ಪದವನ್ನಾಗಿ ಮಾಡ್ಬಹುದು. ಬಿಟ್ರೆ 1 ಪದ ಮಾಡ್ಬೋದು. 1 ಪದ ಅಂದ್ರೆ ಮನಶ್ಚಂಚಲಂ ಅಸ್ಥಿರಂ. ಬಿಡಿಸೋದಾದ್ರೆ ಮನಶ್ಚಂಚಲಂ ಅಸ್ಥಿರಂ. 2 ಪದ ಮಾಡ್ಬೋದು. ಬೇಡ ಇದು ಕೂಡ ಡಿಫಿಕಲ್ಟ್ ಆಗುತ್ತೆ ಅಂದ್ರೆ ಮನಃ ಚಂಚಲಂ ಅಸ್ಥಿರಂ. ತತಸ್ತತೋ ಇದನ್ನ ಬಿಡಿಸಿದಾಗ ತತಃ ತತಃ ಅಂತ ಹೇಳಿ ಬರುತ್ತೆ. ತತಃ ತತ ಅಂತ ಹೇಳಿ. ತತಸ್ತತೋ. ನಿಯಮೈತತ್. ಮಕ್ಕೆ ನೋಡಿ ಯಾವತ್ತು ಇದೆ ಐವತ್ತು ಇದೆ. ನಿಯಮ್ನು ಹೇಳ್ಬೇಕು ಐನು ಹೇಳ್ಬೇಕು. ನಿಯಮೈ ತತ್ ವ್ಯಂಜನ ಇದೆ ತಕ್ಕೆ. ನಿಯಮೈ ತತ್ ಅಂದ್ರೆ ಇದ್ರ ಒಂದು ಬಿಡಿಸಿದಾಗ ನಿಯಮ್ಯ ಏತತ್ ಅಂತ ಹೇಳ್ತಾರೆ. ನಿಯಮ್ಯ ಏತತ್. ನೀವು ಹಾಗೂ ಹೇಳ್ಬೋದು. ನಿಯಮ್ಯೈ ತತ್ ಹೇಳಿಕ್ ಬರ್ಲಿಲ್ಲ ಅಂದ್ರೆ ನಿಯಮ್ಯ ಏತತ್ ಅಂತ ಹೇಳ್ಬೋದು. ಆತ್ಮನ್ಯೇವ ನಾಕೆ ದೀರ್ಘ ಇದೆ ನೋಡಿ ಇಲ್ಲಿ. ಆತ್ಮನ್ಯೇವ ವಶಂ ನಯೇತ್ ಅಂತ ಇದೆ. ಸೊ ಇದನ್ನ ಬಿಡಿಸಿದಾಗ ಯಥ ಯಥ ಅಥವಾ ಯಥೋ ಯಥೋ ಅಂತಾರೆ. ಎಲ್ಲೇ ಇರಲಿ ಅಥವಾ ಎಲ್ಲೇ ಇರಲಿ, ಎಲ್ಲೆಲ್ಲಿ ಆದ್ರೂ ಕೂಡ ಅಂತ ಅದ್ರ ಅರ್ಥ. ನಿಶ್ಚರತಿ ಏನು ನಿಶ್ಚರತಿ ಅಂದ್ರೆ ಅಲ್ದಾಡ್ತಾ ಇರುತ್ತೆ ಅಂತ. ಎದ್ರ ಕುರಿತಾಗಿ ಹೇಳ್ತಾ ಇರುವಂತದ್ದು ಇಲ್ಲಿ? ಯೋಗ ಧ್ಯಾನ ಇರೋದು ಎದಕ್ಕೆ? ಮನಸ್ಸಿಗಾಗಿ ಅಲ್ಲ ಅಲ್ಲ. ಸೊ ಮನಸ್ಸಿನ ಕುರಿತಾಗಿ ಹೇಳ್ತಾ ಇರುವಂತದ್ದು ನಿಶ್ಚರತಿ. ಹೀಗೆ ಮನಸ್ಸೆಲ್ಲನೂ ಕೂಡ ನಿಶ್ಚರತಿ ಅಲ್ದಾಡ್ತಾ ಇರುತ್ತೆ. ನಿಶ್ಚಲತಿ. ನಿಶ್ಚಲತಿ. ಇಲ್ಲಿ ನಿಶ್ಚರತಿ ಅದು ಇಲ್ಲಿ ಇದೆ. ಓಕೆ. ಮನಸ್ಸು ಅಲ್ದಾಡ್ತಾ ಇರುತ್ತೆ. ಮನಶ್ಚಂಚಲಂ ಅಸ್ಥಿರಂ ಅಂದ್ರೆ ಮನಸ್ಸು ಚಂಚಲಂ ಅಂತಂದ್ರೆ ಇದು ಚಂಚಲವಾಗುವಂಥದ್ದು ಅಥವಾ ಪ್ರಕ್ಷುಬ್ಧ ಅಂತ ಕರೀತಾರೆ. ಅಸ್ಥಿರಂ ಅಂದ್ರೆ ಸ್ಥಿರವಾಗಿರದೇ ಇರುವಂತದ್ದು ಅಥವಾ ಅಸ್ಥಿರವಾಗಿರುವಂತದ್ದು ಅಂತ. ತತಸ್ತತೋ ಅಂತಂದ್ರೆ ಇಲ್ಲಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಂತಾರಲ್ಲ, ಅದಕ್ಕೆ ತತಃ ತತ ಅಂತ ಕರೀತಾರೆ. ಅಲ್ಲಿಂದ ಅಲ್ಲಿ ಇಲ್ಲಿಂದ ಇಲ್ಲಿ ಅಂತ. ತತಸ್ತತೋ ನಿಯಮೀತ. ನಿಯಮ ಅಂತಂದ್ರೆ ನಿಯಂತ್ರಿಸುವಂಥದ್ದು. ನಿಯಮ್ಯ ಅಂದ್ರೆ ನಿಯಂತ್ರಿಸುವಂಥದ್ದು. ಏತತ್ ಅಂದ್ರೆ ಇದನ್ನ ಅಂತ. ಏನನ್ನ ನಿಯಂತ್ರಿಸೋದು? ಮನಸ್ಸನ್ನ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಕ್ಲಿಯರ್ ಆಗಿ ಮನಸ್ಸನ್ನ ನಿಯಂತ್ರಿಸೋದು ಅಂತ ಹೇಳಿಲ್ಲ. ನಿಯಮ್ಯ ಏತತ್. ಆಗ ಏನು ನಿಗ್ರಹಿಸ್ಬೇಕು? ಮನಸ್ಸನ್ನ ನಿಗ್ರಹಿಸ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು.
ಆತ್ಮನ್ನೇವ ಅಂದ್ರೆ ಕೇವಲ ಆತ್ಮದ ಮೇಲೆ ಅಂತ ಹೇಳಿ. ಆತ್ಮ ಏವ ಅಂದ್ರೆ ಕೇವಲ, ಆತ್ಮನ್ನೇವ ವಶಂ ನಯೇತ್ ಅಂತ. ಸೊ ಹೀಗೆ ನಿಯಂತ್ರಣಕ್ಕೆ ತರ್ಲಿಕ್ಕೆ, ಹೀಗೆ ನಿಯಂತ್ರಣಕ್ಕೆ ತರಬೇಕು ಅಂತ. ಆತ್ಮದ ನಿಯಂತ್ರಣವನ್ನ ತರ್ಲಿಕ್ಕೆ ಹೇಗೆ ನಾವು ಆತ್ಮದ ನಿಯಂತ್ರಣ ತರಬೇಕು ಅಂತ ಹೇಳ್ತಾ ಇದ್ದಾರೆ. ವಶಂ ನಯೇತ್ ಅಂದ್ರೆ, ವಶಂ ಅಂದ್ರೆ ನಿಯಂತ್ರಣ, ನಯೇತ್ ಅಂತ ತರಬೇಕು ಅಂತ. ಇದ್ರ ಒಟ್ಟಾರೆ ಅರ್ಥ, ಈ ಒಂದು ಮನಸ್ಸು ತುಂಬಾನೇ ಚಂಚಲವಾಗಿದೆ, ನಿಶ್ಚರತೆ, ಅಸ್ಥಿರವಾಗಿದೆ, ಅಸ್ಥಿರಂ. ಮತ್ತೆ ಮನಸ್ಸು ಎಲ್ಲೆಲ್ಲೋ ಅಲ್ದಾಡ್ತಿರತ್ತೆ, ತತಸ್ತತೋ. ಹಾಗೆ ಒಬ್ರು ಅದನ್ನ ನಿಗ್ರಹಿಸ್ಬೇಕು, ಮತ್ತೆ ನಿಗ್ರಹಿಸಿ ಆತ್ಮದ ನಿಯಂತ್ರಣಕ್ಕೆ ತಗೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಹಿಂದಕ್ಕೆ ಸೆಳೆದು ಅಂದ್ರೆ ಏನಿದ್ ಮನಸ್ಸಿದೆ ಅಲ್ಲ, ಅಲೆದಾಡ್ತಾ ಇರುವಂತಹ ಮನಸ್ಸು, ಅದನ್ನ ಹಿಂದಕ್ಕೆ ಸೆಳ್ಕೊಂಡ್ಬಿಟ್ಟು, ಏನು ಇಂದ್ರಿಯಗಳೆಲ್ಲ ಬೇರೆ ಕಡೆಗೆ ಓಡಾಡುತ್ತೆ, ಅದನ್ನ ಹಿಂದಕ್ಕೆ ಸೆಳ್ಕೊಂಡು ನಮ್ಮ ಆತ್ಮದ ಮೇಲೆ ಅದನ್ನ ಕೇಂದ್ರೀಕರಿಸ್ಬೇಕು ಅಂತ. ಅಂದ್ರೆ ಇದು ಬಾಹ್ಯದಿಂದ ಒಳಗಡೆ ಅಂತರಂಗಕ್ಕೆ ಹೋಗುವಂತದ್ದು ಅಂತ. ನೀವು ಧ್ಯಾನ ಮಾಡುವಾಗ ನೋಡಿ, ಹೊರಗಡೆದು ಏನು ಗಮನ ಇರಲ್ಲ, ಧ್ಯಾನದಲ್ಲಿ ಕುಳಿತಿರುತ್ತೆ, ಒಳಗಡೆ ಏನ್ ನಡೀತಾ ಇರುತ್ತೆ ಗೊತ್ತಾಗತ್ತೆ. ಧ್ಯಾನಕ್ಕೆ ಕೊಡುವಾಗ ಮೊದ್ಲು ನೀವು ನೋಡಿ, ನಿಮ್ ಒಳಗಡೆ ಏನು ಸೌಂಡ್ ಬರ್ತಾ ಇರೋದಕ್ಕೆ ಚೆಕ್ ಮಾಡ್ಕೊಳ್ಳಿ. ಒಳಗಡೆ ನಮ್ಮ ಮನಸ್ಸಿನ ಒಳಗಡೆ ಕೆಲವೊಂದು ಸೌಂಡ್ ಬರ್ತಾ ಇರುತ್ತೆ, ತಲೆಯಲ್ಲಿ ಕೆಲವೊಂದು ಸೌಂಡು, ಕಿವಿಯಲ್ಲಿ ಒಂದು ಸೌಂಡು ಬರ್ತಾ ಇರುತ್ತೆ. ನೀವು ಧ್ಯಾನ ಗಮನಿಸಿದಾಗ, ಧ್ಯಾನಕ್ಕೆ ಕೊಡೋ ಮೊದ್ಲು ನಾವು ಬಾಡಿಯಲ್ಲಿ ಏನೇನ್ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಒಂದು ಹುಬ್ಬಿನ ನಡುವೆ ಧ್ಯಾನ ಕೇಂದ್ರೀಕರಿಸೋದಕ್ಕಿಂತ ನಮ್ಮ ಒಳಗಡೆ ಏನ್ ನಡೀತಾ ಇದೆ ನೋಡ್ಬೇಕು ನಾವು. ಯಾವಾಗ ಕಾಲಲ್ಲಿ ಏನ್ ನೋಯ್ತಾ ಇದೆ, ಅದು ಒಳಗಡೆಯಿಂದ ಗಮನಿಸ್ತೇವೆ ನೋಡಿ. ಒಳಗಡೆ ಏನ್ ಆಗ್ತಾ ಇದೆ ಹೊಟ್ಟೆ ಒಳಗಡೆ. ಸ್ವಲ್ಪ ನಮ್ಗೆ ಸೌಂಡ್ ಬರುತ್ತೆ, ಸ್ವಲ್ಪ ಫೀಲ್ ಆಗತ್ತೆ, ಆ ಫೀಲ್ ನಾವ್ ಮಾಡ್ಕೋಬೇಕು. ಅದು ಮೊದಲು ಧ್ಯಾನ. ಆಮೇಲೆ ಒಂದ್ ಕಡೆ ಏಕಾಗ್ರತೆ ಆಗಿ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಹೀಗೆ ಆತ್ಮದ ನಿಯಂತ್ರಣಕ್ಕೆ ತರಬೇಕು ಅಂತ. ಸೊ ಹೀಗೆ ಎಲ್ಲವನ್ನ ನಿಯಂತ್ರಣಕ್ಕೆ ತಂದಾಗ ಆತ್ಮ ಎಲ್ಲಿದೆಯೋ ಅದರ ನಿಯಂತ್ರಣವನ್ನ ಆತ್ಮ ನಿಯಂತ್ರಣಕ್ಕೆ ಮನಸ್ಸನ್ನ ತರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಗಾಯತ್ರಿ ಆರ್ ಮಾತಾಜಿ, ಗೀತಾ ಕೊಡೆಕಲ್ ಮಾತಾಜಿ, ಹರಣಿ ಕಕ್ಕೇರಿ ಮಾತಾಜಿ, ಅನಂತ್ ಪ್ರಭುಜಿ, ಸೌಮ್ಯಶ್ರೀ ಮಾತಾಜಿ. ಅಟೆಂಡೆನ್ಸ್ ಯಾರು ಹಾಕಿಲ್ವಾ? ಅಟೆಂಡೆನ್ಸ್ ಹಾಕಿ ಮಾತಾಜಿ. ಶ್ಲೋಕ 26. ಹಾಕಿದ್ದೇನೆ ಮಾತಾಜಿ. ಅಲ್ಲ, ಅವ್ರಿಗೆ ಹೇಳ್ತಾ ಇರೋದು ಅಟೆಂಡೆನ್ಸ್ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ, ಉಳಿದವರು ಅಟೆಂಡೆನ್ಸ್ ಹಾಕಿ. ಕಂಟಿನ್ಯೂ ಮಾಡಿ ಮಾತಾಜಿ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೇತತ್ ಆತ್ಮನ್ಯೇವಾವಶಂ ನಯೇತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ. ಕಟ್ಟಾಯ್ತು ನೋಡಿ ಅವ್ರದ್ದು. ಹೋದ್ರ ಅನಿಸ್ತದ ಮತ್ತೆ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತತ್ ಆತ್ಮನೈವ ವಶಂ ನಯೇತ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ ಓದ್ಲ ಒಂದ್ಸಲ. ಓದಿ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯತತ್ ಆತ್ಮನೇವ ವಶಂ ನಯೇತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರಣಿ ಕಕ್ಕೇರಿ ಮಾತಾಜಿ, ಕಾಂತಮಣಿ ಮಾತಾಜಿ. ಕೇಳಿಸ್ತಾ ಇಲ್ವಾ ಮಾತಾಜಿ? ಹರೇ ಕೃಷ್ಣ. ನಾನು ಓದ್ತೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ಓದಿ. ಒಬ್ಬರಾದ್ಮೇಲೆ ಒಬ್ರು ಹೇಳಿ ಬೇಗ. ಶ್ಲೋಕ 26. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತತ್ ಆತ್ಮನ್ಯೇವ ವಶಂ ನಯೇತ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮೈತತ್ ಆತ್ಮನ್ನೇವ ವಶಂ ನಯೇತ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಗವದ್ಗೀತೆ
ಅಧ್ಯಾಯ 6 27ನೇ ಶ್ಲೋಕ. ಪ್ರಶಾಂತ ಮನಸಂ ಹ್ಯೇನಂ ಯೋಗೀನಂ ಸುಖಂ ಉತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಓಕೆ, ನಾನೇನು ಹೇಗೆ ಹೇಳ್ದೆ ಅನ್ನೋದನ್ನ ನೀವು ಗಮನಿಸಿರ್ಬೋದು ಅನ್ಕೊಳ್ತೇನೆ. ಇದರ ಒಂದು ಉಚ್ಚಾರಣೆ ಪ್ರಶಾಂತ ಮನಸಂ ಹೀನಂ. ಹೇನಂ ಅಂದ್ರೆ ಇಲ್ಲಿ ಹಿ ಏನಂ ಅಂತ ಬಿಡಿಸಿದಾಗ ಹಿ ಏನಂ. ಆಮೇಲೆ ಯೋಗೀನಂ ಸುಖಂ ಉತ್ತಮಂ, ಕೂಡಿ ಹೇಳಬಹುದು. ಸುಖಂ ಉತ್ತಮಂ, ಸುಖಂ ಉತ್ತಮಂ. ಬಿಡಿಸಿ ಹೇಳೋದಾದ್ರೆ ಸುಖಂ ಉತ್ತಮಂ. ವ್ಯಂಜನ ಇದೆ ಮಾಕೆ, ಅಲ್ಪವಾಗಿ ಹೇಳ್ಬೇಕು. ಉಪೈತಿ ಹೊಂದುತ್ತಾನೆ ಅಂತ ಹೇಳಿ ಇದರ ಅರ್ಥ. ಶಾಂತ ರಜಸಂ, ಆಮೇಲೆ ಬ್ರಹ್ಮಭೂತಂ, ಆಮೇಲೆ ಅಲ್ಲಿ ಮುಂದಕ್ಕೆ ಹಚ್ಬೇಕು ಮ ಆದ್ಮೇಲೆ ಅಕಲ್ಮಷಂ, 2 ಪದ ಮಾಡಿ ಬ್ರಹ್ಮಭೂತಂ ಅಕಲ್ಮಷಂ ಅಥವಾ ಬ್ರಹ್ಮಭೂತಂ ಅಕಲ್ಮಷಂ ಆಗುತ್ತೆ. ಸೊ ಇದ್ರ ಒಂದು ಅರ್ಥ ಪ್ರಶಾಂತವಾದ ಮನಸ್ಸು. ಪ್ರಶಾಂತ ಮನಸ್ಸಂ ಅಂದ್ರೆ ಪ್ರಶಾಂತವಾದಂತ ಮನಸ್ಸುಳ್ಳ. ಹೇನಂ ಹಿ ಏನಂ ಅಂತ ಕರೀತಾರೆ ಇಲ್ಲಿ. ಖಂಡಿತವಾಗಿಯೂ ಈ ಪ್ರಶಾಂತವಾದ ಮನಸ್ಸು ಅಂತ ಹೇಳೋದು. ಯೋಗಿನಂ ಏನಂ ಯೋಗಿನಂ ಅಂದ್ರೆ ಈ ಯೋಗಿಯನ್ನು ಅಂತ ಅರ್ಥ. ಸುಖಂ ಉತ್ತಮಂ ಅಂದ್ರೆ ಪರಮ ಸುಖವನ್ನ. ಉಪೈತಿ ಅಂದ್ರೆ ಪ್ರಾಪ್ತಿ ಆಗುತ್ತೆ ಅಂತ. ಅಂದ್ರೆ ಶಾಂತ ಮನಸ್ಸುಳ್ಳ ಯೋಗಿಗೆ ಪರಮ ಸುಖ ಪ್ರಾಪ್ತಿ ಆಗತ್ತೆ, ಉಪೈತಿ. ಆಮೇಲೆ ಶಾಂತ ರಜಸಂ 3ನೇ ಲೈನಲ್ಲಿ. ಶಾಂತ ರಜಸಂ ಅಂದ್ರೆ ಇಲ್ಲಿ ಈ ರಜೋಗುಣ ಏನಾಗುತ್ತೆ, ಶಾಂತವಾಗುತ್ತೆ ಅಂತ ಅರ್ಥ ಅಲ್ಲ. ರಜೋಗುಣ ಅಂದ್ರೆ ಏನು, ಆಸೆ ಅಲ್ಲ. ತುಂಬಾನೇ ಅದು ಬೇಕು ಇದು ಬೇಕು ಅಂತ ಹೇಳಿ ಇರುವಂತ ಆಸೆ. ರಜೋಗುಣದಲ್ಲಿರೋರು ಏನಿರ್ತಾರೆ, ಭಕ್ತಿ ಮಾಡ್ತಾನೆ ಇರ್ತಾರೆ. ನಾನು ಭಕ್ತಿ ಮಾಡ್ತೇನೆ, ನಾನು ದೇವಸ್ಥಾನಕ್ಕೆ ಹೋಗ್ತೇನೆ, ಭಜನೆ ಮಾಡ್ತೇನೆ, ಭಗವಂತನಿಗೆ ವ್ರತ ಮಾಡ್ತೇನೆ, ಉಪವಾಸ ಮಾಡ್ತೇನೆ. ಆದ್ರೆ ಅಲ್ಲಿ ಏನಿರುತ್ತೆ, ಫಲ ಇರುತ್ತೆ, ಪ್ರತಿಫಲ. ನನ್ಗೆ ಈ ಒಂದು ಭೌತಿಕ ಆಸೆ ಇದೆ, ಸೊ ನಾ ಈ ವ್ರತ ಮಾಡಿದ್ರೆ ನನ್ನ ಆಸೆನ ಪೂರೈಸು. ಸೊ ಹೀಗೆ ಒಂದು ಆಸೆಗೆ ಪ್ರತಿಫಲ ಇರುವಂತದ್ದು, ಅದು ಒಂದು ರಜೋಗುಣದ ಒಂದು ಗುಣ. ರಜೋಗುಣಕ್ಕೆ ಇರುವಂತ ಒಂದು ರಜೋಗುಣದ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅದು ಅಲ್ಲ. ಸೊ ಹೀಗೆ ಈ ಒಂದು ಶಾಂತ ರಜಸಂ ಅಂದ್ರೆ ಆ ರಜೋಗುಣವೇ ಇಲ್ಲದಂತಾಗತ್ತೆ ಅಂತ, ರಹಿತವಾಗಿರುವಂತದ್ದು ಅಂತ. ಅಂದ್ರೆ ಆಸೆ ಇರೋದಿಲ್ಲ, ಆಸೆ ಪ್ರತಿಫಲನೂ ಕೂಡ ಇರೋದಿಲ್ಲ ಅಂತ. ಬ್ರಹ್ಮಭೂತಂ ಅಕಲ್ಮಷಂ, ಬ್ರಹ್ಮಭೂತಂ ಅಂದ್ರೆ ಬ್ರಹ್ಮನ ಸ್ಥಿತಿಯಲ್ಲಿ ಅಂತ ಹೇಳ್ತಾ ಇರುವಂತದ್ದು, ಅಥವಾ ಪರಮೋನ್ನತನೊಂದಿಗೆ ಗುರುತಿಸಿಕೊಳ್ಳೋದ್ರಿಂದ ಮೋಕ್ಷವನ್ನ ಪಡೆಯುವಂತದ್ದನ್ನು ಕೂಡ ಬ್ರಹ್ಮಭೂತಂ ಅಂತಾರೆ. ಅಕಲ್ಮಷಂ ಅಂದ್ರೆ ಪಾಪರಹಿತವಾದಂತವನು. ಕಲ್ಮಷಂ ಅಂತಂದ್ರೆ ಪಾಪಗಳಿಂದ ಕೂಡಿರುವಂತವನು. ಕಲ್ಮಷಂ ಅಂದ್ರೆ ಪಾಪದಿಂದ ಮುಕ್ತನಾಗಿರುವಂತವನು ಅಂತ. ಒಟ್ಟಾರೆ ಇದು ಶ್ಲೋಕದ ಅರ್ಥ, ಯಾರು ಒಬ್ಬ ಯೋಗಿ ಶಾಂತ ಮನಸ್ಸುಳ್ಳವನಾಗಿ ಆಸೆ ದ್ವೇಷ ರಹಿತನಾಗಿರ್ತಾನೆ, ಆ ಯೋಗಿಗೆ ಬ್ರಹ್ಮ ಸ್ಥಿತಿಯ ಅಂದ್ರೆ ಪರಮೋನ್ನತನೊಂದಿಗೆ ಗುರುತಿಸಿಕೊಳ್ಳೋದ್ರಿಂದ ಸಿಗುವಂತ ಮೋಕ್ಷ. ಸೊ ಆ ಒಂದು ಬ್ರಹ್ಮ ಸ್ಥಿತಿಯ ಪರಮ ಸುಖ ದೊರೆಯುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದರಿಂದ ಏನ್ ಅರ್ಥ ಆಗತ್ತೆ ಅಂದ್ರೆ, ಈ ನಮ್ಮ ಮನಸ್ಸು ಮೊದಲು ಶಾಂತ ಆಗ್ಬೇಕು. ಶಾಂತ ಆದ್ರೆ ನಾವು ಆತ್ಮವನ್ನ ಅನುಭವಿಸಬಹುದು. ಆ ಆತ್ಮನ ಅನುಭವದಿಂದ ಪರಮ ಸುಖ ದೊರೆಯುತ್ತೆ ಅಂತ. ಇಲ್ಲಾಂದ್ರೆ ಆ ಪರಮ ಸುಖ ನಮ್ಗೆ ದೊರೆಯೋದಿಲ್ಲ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯ ಮಾತಾಜಿ, ಲಲಿತಾ ಮಾತಾಜಿ, ಲೋಕಜೀವನಿ ಮಾತಾಜಿ, ಮಂಜುಳಾ ಮಾತಾಜಿ, ನಂದಿನಿ ಸೀನಪ್ಪ ಮಾತಾಜಿ, ಒಬ್ಬರು ಹೇಳಿ. ಹರೇ ಕೃಷ್ಣ. ಶ್ಲೋಕ 27. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಂ ಉತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಹರೇ
ಹರೇ ಕೃಷ್ಣ ಮಾತಾಜಿ. ಶ್ಲೋಕ 27. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಹೇಳಿ ಮಾತಾಜಿ, ಬೇಗ ಹೇಳಿ. ಪ್ರಶಾಂತ ಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಹರೇ ಕೃಷ್ಣ. ಧನ್ಯವಾದಗಳು. ನಂದಿನಿ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ನಿರ್ಮಲಾ ಕೃಷ್ಣ ಮಾತಾಜಿ. ಮಾತಾಜಿ. ಆಯ್ತಾ ಮಾತಾಜಿ? ಇಲ್ಲ, ಹೇಳಿ ಮಾತಾಜಿ. ಇನ್ನೊಬ್ರು ಇದ್ರೆ ಆಯ್ತು ಮಾತಾಜಿ, ಹೇಳಿ. ನೆಕ್ಸ್ಟ್ ಹೇಳ್ತೇನೆ ಮಾತಾಜಿ. ಟೈಮ್ ಆಗಿದೆ. ಹೇಳಿ. ನೆಕ್ಸ್ಟ್ ಹೇಳಿಕ್ ಹೇಳಿ ಅವ್ರಿಗೆ, ನಿರ್ಮಲ ಮಾತಾಜಿ. ಮತ್ತೆ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 6ರ 28ನೇ ಶ್ಲೋಕ. ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಉಚ್ಚಾರಣೆ ಯುಂಜನ್, ವ್ಯಂಜನ ಇದೆ ನಕ್ಕೆ. ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ, ನೋಡಿ ಬ್ರಹ್ಮ, ಬ್ರಹ್ಮ ಅನ್ಬೇಕು, ಬ್ರಹ್ಮ ಅಲ್ಲ, ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ ಅಂತ ಹೇಳಿಲಿ. ಸುಖಂ ಅಶ್ನುತೆ ಕೂಡಿನೂ ಹೇಳ್ಬೋದು, ಬಿಡಿಸೋದಾದ್ರೆ ಸುಖಂ ಅಶ್ನುತೆ, ಕೂಡಿ ಸುಖಂ ಅಶ್ನುತೆ. ಸೊ ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಯುಂಜನ್ ಏವಂ, ಯುಂಜನ್ ಏವಂ, ಯುಂಜನ್ ಅಂದ್ರೆ ಯೋಗಾಭ್ಯಾಸದಲ್ಲಿ ತೊಡಗೋದು. ಯುಂಜನ್ ಹೀಗೆ ಯೋಗಾಭ್ಯಾಸ ಮಾಡುತ್ತಾ, ಏವಂ ಅಂದ್ರೆ ಹೀಗೆ, ಯುಂಜನ್ ಅಂದ್ರೆ ಅಭ್ಯಾಸ ಮಾಡುತ್ತಾ, ಹೀಗೆ ಯೋಗಾಭ್ಯಾಸ ಮಾಡುತ್ತಾ, ಸದಾತ್ಮಾನಂ ಅಂದ್ರೆ ಇದು ಬಿಡಿಸಿದಾಗ ಸದಾ ಆತ್ಮಾನಂ ಅಂತ ಆಗುತ್ತೆ. ಸದಾ ಆತ್ಮನೊಂದಿಗೆ, ಯೋಗಿ ಅಂದ್ರೆ ಯೋಗಿಯು, ವಿಗತ ಕಲ್ಮಷಃ, ವಿಗತ ಅಂದ್ರೆ ಮುಕ್ತವಾಗುವಂಥದ್ದು, ಎದರಿಂದ? ಕಲ್ಮಷದಿಂದ. ಹಾಗಾಗಿ ಕಲ್ಮಷ ಅಂದ್ರೆ ಏನು? ನಮ್ಮ ಜೀವನದಲ್ಲಿ ಪಾಪ, ಹಾಗೆ ಪಾಪದಿಂದ ಮುಕ್ತನಾಗಿ ಅಂತ. ಒಬ್ಬ ಯೋಗಿ ಪಾಪದಿಂದ ಮುಕ್ತನಾಗಿ ಸುಖೇನ ಅಂದ್ರೆ ಸುಖೇನ ಅಂದ್ರೆ ದಿವ್ಯ ಸುಖದಿಂದ, ಅಥವಾ ಇಲ್ಲಿ ಒಂದು ಸೆಂಟೆನ್ಸ್ ಏನ್ ಕೊಡುತ್ತೆ? ಸುಲಭವಾಗಿ ಅಂತ. ಸುಖೇನ ಸುಖದಿಂದ, ಬ್ರಹ್ಮ ಸಂಸ್ಪರ್ಶಂ ಅಂದ್ರೆ ಬ್ರಹ್ಮನ ಅನುಭವವನ್ನ ಪಡಿತಾ, ಬ್ರಹ್ಮನ ಅನುಭವ ಅಂತಂದ್ರೆ ಪರಮೋನ್ನತನೊಂದಿಗೆ ಸತತ ಸಂಪರ್ಕವನ್ನ ಪಡೆಯುತ್ತಾ, ಅತ್ಯಂತಂ ಸುಖಂ, ಅತ್ಯಂತಂ ಸುಖಂ ಅಂದ್ರೆ ಪರಮ ಸುಖವನ್ನ ಅಶ್ನುತೆ ಅನುಭವಿಸುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಹೀಗೆ ಇದ್ರ ಒಟ್ಟಾರೆ ಅರ್ಥ, ಯೋಗಿ ಸದಾ ಆತ್ಮನೊಂದಿಗೆ ಅನುಭವಿಸುತ್ತಾ ಸದಾ ಆತ್ಮನೊಂದಿಗೆ ಅನುಭವಿಸುತ್ತಾ, ಆತ್ಮವನ್ನ ತಿಳಿಯುತ್ತಾ, ಪಾಪದಿಂದ ಮುಕ್ತನಾಗಿ, ಸುಖೇನ ಅಂದ್ರೆ ಸುಲಭವಾಗಿ, ಪರಮ ಉನ್ನತನೊಂದಿಗೆ ಸತತ ಸಂಪರ್ಕವನ್ನ ಅಂದ್ರೆ ಪರಮ ಸುಖವನ್ನ ಪಡಿತಾನೆ ಅಂತ ಹೇಳಿ ಹೇಳ್ತಾರೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ, ಪಾರ್ವತ ಮಾತಾಜಿ, ಶ್ರುತಿ ಮಾತಾಜಿ, ಉಮಾ ಕುಲಕರ್ಣಿ ಮಾತಾಜಿ ಹೇಳಿ. ಉಮಾದೇವಿ ಹೇಳ್ತೇನೆ ಮಾತಾಜಿ. ಯುಂಜೇನ್ ಏವಂ ಸದಾತ್ಮನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಂ ಅಶ್ನುತೆ. ಅಲ್ಲಿ ಎಲ್ಲೆಲ್ಲಿ ದೊಡ್ಡ ಪದಗಳಿರುತ್ತಲ್ಲ ದೀರ್ಘ, ಸೊ ಅದನ್ನ ಗಮನಿಸಿ. ಸುಖೇನ ಬ್ರಹ್ಮ ಸುಖೇನ ಅತ್ಯಂತಂ ಸುಖಮುಹ್ಯತೆ. ಸುಖಂ ಸುಖಂ. ಹರೇ ಕೃಷ್ಣ ಮಾತಾಜಿ. ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ.
ಅತ್ಯಂತಂ ಸುಖಮೇಷ್ಣುತೆ. ಹರೇ ಕೃಷ್ಣ. ಮಾತಾಜಿ ಹೇಳಿ ಬೇಗ ಬೇಗ. ಇನ್ನೊಂದ್ಸರಿ ಓದ್ಲ ಮಾತಾಜಿ, ನಾನು ಓದೋವಾಗ ಯಾರೋ ಓದಿದ್ರು. ಆಯ್ತು ಮಾತಾಜಿ ಹೇಳಿ, ಬೇಗ ಬೇಗ ಹೇಳಿ. ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಧನ್ಯವಾದಗಳು ಮಾತಾಜಿ. ಮಾದೇವಿ ಹೇಳಿ ಮಾತಾಜಿ. ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತ ಸುಖಮಶ್ನುತೆ ಅತ್ಯಂತಂ ಸುಖಮಶ್ನುತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಮಾತಾಜಿ ಸರಳವಾಗಿ ಹೇಗೆ ಹೇಳ್ತೀರಾ ಗೊತ್ತಾ? ಸುಖೇನ, ಸುಖೇನ, ಇದು ಸುಖೇನ ಅಲ್ಲ, ಸುಖೇನ. ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣಗಳು ಬಂದಿರ್ತಾವಲ್ಲ, ಅದನ್ನ ಗಮನಿಸಿ. ಸುಖೇನ. ಮತ್ತೆ ಇಲ್ಲಿ ಕೂಡ ಇದೆ ಸುಖಂ, ಸುಖಂ ಅಂತ ಹೇಳ್ತೀರಾ. ಬಹಳ ಜನ ಹೇಳಿದ್ರಿ ನೀವು ಸುಖಂ ಅಂತ. ಸುಖಂ, ಸುಖಂ ಅಶ್ನುತೆ, ಸುಖಂ ಅಶ್ನುತೆ, ಸುಖಂ. ಸುಖಂ ಅಶ್ನುತೆ. ಅಶ್ನುತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ರುತಿ ಮಾತಾಜಿ ಬೇಗ ಹೇಳ್ಬಿಡಿ. ಹರೇ ಕೃಷ್ಣ ಮಾತಾಜಿ. ಯುಂಜನ್ ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತಾ? ಹಾ ಮೀಟಿಂಗ್ ಎಂಡ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ಗೆ ಸಮಯ ಆಯ್ತು. ಬಂದಿದ್ದಾರಾ ಮಾತಾಜಿ? ಬಂದಿದ್ದಾರೆ ನೋಡಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇವತ್ತು ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ಇವತ್ತಿಗಿನ ಒಂದು ತರಗತಿ ಏನಾದ್ರು ಪ್ರಶ್ನೆಗಳಿದ್ರೆ ಅವುಗಳನ್ನ ನಾಳೆ ನಾವು ಡಿಸ್ಕಸ್ ಮಾಡೋಣ. ಧನ್ಯವಾದಗಳು ಎಲ್ರಿಗೂ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಧನ್ಯವಾದಗಳು ಮಾತಾಜಿ. ಕೃಷ್ಣ ಮಾತಾಜಿ ವಂದನೆ. ಹರೇ ಕೃಷ್ಣ. ವಂದನೆ ಪ್ರಭುಜಿ. ಯಾರು ಹ್ಯಾಂಡ್ ರೈಸ್ ಮಾಡಿ ಮಾತಾಜಿ? ರವೀನಾ ಮಾತಾಜಿ ಬಂದಿದ್ದಾರಾ? ಹಾ ಬಂದಿದ್ದಾರೆ ಮಾತಾಜಿ. ಎಲ್ಲಿದ್ದಾರೆ? ಕೆಳಗಿದ್ದಾರೆ. ಉಮಾ ಕುಲಕರ್ಣಿ ಮಾತಾಜಿ.